المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل وسلم على رسولك سيدنا محمد وعلى آل سيدنا محمد. وصل اللهم وثلاث رواتنا هدية منا إلى حضرة النبي المصطفى محمد صلى الله عليه وسلم وإلى حضرات جميع الأنبياء والمرسلين عليهم الصلاة والسلام وإلى حضرات ساداتنا البدريين والمهديين وسائر الصحابة والقرابة والتابعين لهم بإحسان إلى يوم الدين. رضي الله تعالى عن كل واحد منهم. إلى حضرة سيدنا بالجبل ملكنا بالعباس الخليل وسيدنا نبي الله إلياس عليه السلام. إلى حضرات ساداتنا الأخطار الأربعة وخلاص عبادك ومشايخنا وساتذتنا. وإلى حضرة قطب الزمان سيد محمد الشريف المدني ونسأل الله تعالى سره. وإلى حضرات جميع الأولياء والعلماء والشهداء والصديقين والصالحين. اللهم قدس أرواحهم ونبر ضرائحهم وعلى درجاتهم في الجنة. اللهم بحقهم وبجاههم بارك لنا في جميع أمورنا وفي الأمر الذي توجهنا إليه بركة تامة يا رب العالمين. اللهم يسر أمورنا مع راحة لقلوبنا وأبداننا والسلامة والعافية في ديننا ودنيانا وكلنا صاحب ومعينا ومددا في جميع أمورنا وجميع أحوالنا يا رب العالمين. وأوصي اللهم مثل ثبات مراتنا إلى أرواح جميع أموات منا وأموات المسلمين. اللهم اغفر لنا ولهم وارحمنا وإياهم. ربنا آتنا في الدنيا حسنة وفي الآخرة حسنة وقنا عذاب النار. اللهم اجعل جمعنا هذا جمعا مرحوما وتفرقنا من بعده تفرقا معصوما. ولا تجعل اللهم منا ولا فينا ولا معنا شقيا ولا مطرودا ولا محروما. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة ಸಮಾಜ ಸೇವಕರಿಂದ ಪ್ರಾರಂಭಗೊಂಡು ಸತತವಾಗಿ 7 ವರ್ಷಗಳಲ್ಲಿ ಸಾಮುದಾಯಿಕವಾದಂಥ ಸೇವೆಗಳನ್ನು ನಡೆಸಿಕೊಂಡು ಬಂದಿದೆ. ಅದರಲ್ಲಿ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ನ ಒಂದು ಪ್ರಾಮುಖ್ಯವಾದಂಥ ಅಂಗ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ. 7 ವರ್ಷಗಳಲ್ಲಿ ಸಾಧಾರಣ 60ರಷ್ಟು ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಸಾಮೂಹಿಕ ವಿವಾಹವನ್ನು ಅಲ್ಲಾಹನ ಅನುಗ್ರಹದಿಂದ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ನಡೆಸಿದೆ ಎಂದು ಅಭಿಮಾನಪೂರ್ವಕವಾಗಿ ಹೇಳುತ್ತಾ ಆ 60 ಕುಟುಂಬಗಳು ಇವತ್ತು ಸುಖಿ ಜೀವನವನ್ನ ನಡೆಸ್ತಾ ಇದೆ. ಅದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕರುಣಾಮಯನಾದ ಅಲ್ಲಾಹನು ರಹಮತ್ತನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸುವುದರೊಂದಿಗೆ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭವಾದಂಥ ಉದ್ದೇಶದ ಸಮಯದಲ್ಲಿ ಈ ಪರಿಸರದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾದಂಥ ಸಹಾಯ, ಈ ಪರಿಸರ ಮತ್ತು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಆರೋಗ್ಯ ಸೇವೆ, ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಡುವಂಥ ವ್ಯವಸ್ಥೆ,
ಆರೋಗ್ಯ ಸೇವೆಯಲ್ಲಿ ನಿರಂತರವಾಗಿ ಚಿಕಿತ್ಸಾ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆ ಇದೆಲ್ಲವನ್ನ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಮಾಡುತ್ತಾ ಬಂದಿದೆ. ಅದರ ಒಟ್ಟಿಗೆ ಒಂದು ಶೈಕ್ಷಣಿಕವಾದಂತಹ ರಂಗ ಇದೆಲ್ಲ ಮಾಡಬೇಕಿದ್ದರೆ ನಾವು ಕೇವಲ ಅಷ್ಟಕ್ಕೆ ಸೀಮಿತಗೊಳಿಸಬಾರದು. ಮೀನು ಹಸಿದವರಿಗೆ ಮೀನನ್ನ ಕಾಯಿಸಿಕೊಳ್ಳುವ ಬದಲಿಗೆ ಮೀನು ಹಿಡಿಯುವಂತಹ ಒಂದು ನಿಧಿಯನ್ನು ಕಲಿಸಿಕೊಳ್ಬೇಕು ಎಂಬಂತ ಉದ್ದೇಶವನ್ನ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಹೊಂದಿ ಅದರಂತೆ ಒಂದು ಉತ್ತಮವಾದಂತಹ ಶೈಕ್ಷಣಿಕ ವ್ಯವಸ್ಥೆಯನ್ನು ಮಾಡಬೇಕು ಎಂಬಂತ ಒಂದು ಕನಸನ್ನು ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಕಂಡಿದೆ. ಅದರ ಸ್ಥಾಪಕ ಅಧ್ಯಕ್ಷರು, ಅದರ ನಂತರ ಬಂದಂತ ಅಧ್ಯಕ್ಷರು, ಅದರಲ್ಲಿರುವಂತಹ ಎಲ್ಲ ದಾನಿಗಳು, ಸಹೃದಯಿ ಶೈಕ್ಷಣಿಕ ಕ್ರಾಂತಿಕಾರರು ಈ ಒಂದು ಮಹತ್ತರವಾದಂತಹ ಆಸೆ ಆಕಾಂಕ್ಷೆಯನ್ನು ಮುಂದಿಟ್ಟುಕೊಂಡು ತಮ್ಮ ಸೇವೆಯನ್ನು ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ಗಾಗಿ ಮಾಡ್ತಾ ಇದ್ದಾರೆ. ವ್ಯವಸ್ಥೆಯನ್ನು ಮಾಡುವುದು ಈ ಸಂಸ್ಥೆಯ ಸದಸ್ಯರಿಗೆ ಆರೋಗ್ಯಯುತವಾದಂತಹ ಮನಸ್ಸು ಮತ್ತು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಲ್ಲಿ ಅವರನ್ನು ಉಪಯೋಗಿಸಿದಂತಹ ಅಲ್ಲಾಹನನ್ನು ಸ್ತುತಿಸುತ್ತಾ ಅದರ ಒಟ್ಟಿಗೆ ರಂಜಾನ್ ಕಿಟ್ಟು, ಉಚಿತ ಆರೋಗ್ಯ ಸೇವೆ ಇದೆಲ್ಲವನ್ನ ಈ ಸಂಸ್ಥೆಯು ಮಾಡುತ್ತಾ ಬಂದಿದೆ. ಕನ್ನಡದಲ್ಲಿ ಒಂದು ಗಾಳಿ, ಒಂದು ಊರಿನಲ್ಲಿ ಒಂದು ಮಹಿಳೆ ಒಂದು ಊರಲ್ಲಿ ಕಲಿತರೆ ಆ ಊರಿನಲ್ಲಿ ಒಂದು ಶಾಲೆ ತೆರೆದಂತೆ, ಅಲ್ಲಿ ಬೇರೆ ಶಾಲೆ ಬೇಡ, ಆ ಕಲಿತಂತ ಸುಸಂಸ್ಕೃತರಾದಂತಹ ಮಹಿಳೆ ಅಲ್ಲಿ ತನ್ನ ಪರಿಸರದಲ್ಲಿ ಶಾಲೆಯಾಗಿ ಕಾರ್ಯನಿರ್ವಹಿಸಿ ಪರಿಸರವನ್ನು ಸುಶಿಕ್ಷಿತರನ್ನಾಗಿ ಮಾಡುತ್ತಾರೆ. ಪ್ರಥಮವಾಗಿ ಇವತ್ತು ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಈ ಕಾರ್ಯಕ್ಕೆ ಇಲ್ಲಿ ಕೈ ಹಾಕಿ ಇಲ್ಲಿ SSLC ಇಂದ ಅಥವಾ 7ನೇ ತರಗತಿಯಿಂದ ಮೇಲೆ ಇರುವಂತಹ ಶಾಲೆ ಬಿಟ್ಟು ಮನೆಯಲ್ಲಿ ಇರುವಂತಹ PUC SSLC ತೇರ್ಗಡೆಯಾದಂತ ಮಹಿಳೆಯರನ್ನ, ಸಮುದಾಯದ ಮಹಿಳೆಯರನ್ನ ಕರೆದುಕೊಂಡು ಅವರಿಗೆ ಬೀದಿ ತಾಲೀಮನ್ನು ನಡೆಸಿಕೊಡುವಂತಹ ಒಂದು ವ್ಯವಸ್ಥೆಯನ್ನ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಇದೀಗ ಮಾಡ್ತಾ ಇದೆ. ಇಲ್ಲಿರುವಂತಹ ದಾನಿಗಳು, ಇಲ್ಲಿರುವಂತಹ ಸಮಾಜ ಸೇವಾ ಮನೋವೃತ್ತಿಯ ಜನರು ಈ ಒಂದು ಮಹತ್ತರವಾದಂತಹ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಅಧೀನದಲ್ಲಿ ಬಹುಶಃ ಅಧಿಕಾರಾವಧಿಯಲ್ಲಿ ಕೆಲವು ಮಹಿಳಾ ಕಾಲೇಜುಗಳು, ಶರೀಯತ್ ಕಾಲೇಜುಗಳು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದು ಶ್ಲಾಘನೀಯವಾಗಿದೆ. ನಾವೆಲ್ಲರೂ ಈ ಸಂದರ್ಭದಲ್ಲಿ ಕೇಂದ್ರ ಜುಮಾ ಮಸೀದಿಯನ್ನ ಅಭಿನಂದಿಸಬೇಕು. ಈ ಸಂದರ್ಭದಲ್ಲಿ ಅದರ ಪರಿಸರದಲ್ಲಿ ಉದಾಹರಣೆಗೆ ಮೇಲಂಗಡಿಯ ಹೊಸಪಳ್ಳಿಯಲ್ಲಿ ಮಹಿಳಾ ಕಾಲೇಜು ಪ್ರಾರಂಭವಾಗಿ, ಶರೀಯತ್ ಕಾಲೇಜು ಪ್ರಾರಂಭವಾಗಿ ಬಹಳ ಉತ್ತಮ ರೀತಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಮನೆಯಲ್ಲಿ ಅವರ ಕೆಲಸವೆಲ್ಲವನ್ನು ಮುಗಿಸಿಕೊಂಡು ಇನ್ನಿತರ ಚಟುವಟಿಕೆಗಳಿಗೆ ಭಾಗವಹಿಸದೆ ತನ್ನ ಜೀವನವನ್ನು ತಾನು ಹೇಗೆ ನೋಡಿಕೊಳ್ಳಬೇಕು, ಹೇಗೆ ನಡೆಸಿಕೊಳ್ಳಬೇಕು ಎಂಬುದರ ಬಗ್ಗೆ ಪರಿಜ್ಞಾನವನ್ನು ನೀಡುವಂತಹ ಒಂದು ವ್ಯವಸ್ಥೆಗೆ ಇವತ್ತು ಈ ಪರಿಸರದ ಯುವ ಸಂಘಟನೆಗಳು ಕಾರಣೀಭೂತರಾಗುತ್ತೆ ಎಂಬುದು ನಮಗೆಲ್ಲರಿಗೂ ಹೆಮ್ಮೆ ತರುವಂತಹ ಒಂದು ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಪ್ರಥಮ ಹೆಜ್ಜೆಯಾಗಿ ಈ ಒಂದು ಮಹತ್ತರವಾದಂತಹ ಕಾರ್ಯಕ್ಕೆ ಕೈ ಹಾಕಿದೆ. ಕರುಣಾಮಯದ ಅಲ್ಲಾಹನು ಈ ಕಾರ್ಯವನ್ನು ಯಶಸ್ವಿಗೊಳಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ. ಶೈಕ್ಷಣಿಕ ರಂಗದಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ರಾಜಕೀಯವಾಗಿ ಈ ಪರಿಸರದಲ್ಲಿ ಹಿರಿಯ ಮುತ್ಸದ್ದಿಯಾಗಿದ್ದು ಎಲ್ಲರಿಗೂ ಮಾರ್ಗದರ್ಶಕರಾಗಿ ಸರ್ವ ಜನಾಂಗದವರಿಂದಲೂ ಆಧರಿಸಲ್ಪಡುತ್ತಿರುವಂತಹ ಜನಾಬ್ ಅಬ್ದುಲ್ ರಶೀದ್ ರವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿದ್ದಾರೆ. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತನ್ನ ಚಟುವಟಿಕೆಗಳಲ್ಲಿ ಮಿಂಚಿದಂಥ ವ್ಯಕ್ತಿಯನ್ನ ಉಳ್ಳಾಲದ ಜನತೆಯು ಧಾರ್ಮಿಕ ರಂಗದಲ್ಲಿಯೂ ಪಳಗುವಂತೆ ಮಾಡಿ ಇದೀಗ ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಳೆದ ಕೆಲವು ವರ್ಷಗಳಿಂದ ಯಶಸ್ವಿ ಆಡಳಿತವನ್ನು ನಡೆಸಿಕೊಂಡು ಬರುತ್ತಿರುವಂತಹ ಅಬ್ದುಲ್ ರಶೀದ್ ರವರಿಗೆ ಕರುಣಾಮಯನಾದ ಅಲ್ಲಾಹನು ದೀರ್ಘ ಆಯುಷ್ಯ ಮತ್ತು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಎಂದು ಪ್ರಾರ್ಥಿಸುವುದರೊಂದಿಗೆ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ದುಆವನ್ನು ನೆರವೇರಿಸಿಕೊಟ್ಟವರು ಸೈಯದ್ ಮದೀನಾ ಅರಬಿ ಕಾಲೇಜಿನ ಪ್ರಾಂಶುಪಾಲರು ಆದಂಥ ಬಹುಮಾನ್ಯರಾದ ಉಸ್ಮಾನ್ ಫೈಜಿ ತೋಡಾರ್ ಉಸ್ತಾದ್ರವರು. ಇವರೆಲ್ಲರ ಹಿರಿತನದ ಮಾರ್ಗದರ್ಶನ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ನಾಂದಿಯಾಗಲಿದೆ. ಬಹುಮಾನ್ಯರಾದ ಉಸ್ಮಾನ್ ಫೈಜಿ ತೋಡಾರ್ ഉസ്താദിരവരിಗೂ ആത്മീയ സ്വാഗതവನ್ನ ബയസ്തായി എന്ന് പറഞ്ഞാൽ ആ വാക്കിൻ്റെ അർത്ഥം പാവങ്ങളെ സഹായിക്കുന്ന സംഘടന എന്നാണ്. സാധുക്കളെ സംരക്ഷണം ഏറ്റെടുക്കുന്ന സംഘടന വലിയ ഒരു ബർക്കത്തുള്ള സംഘടനയാണ്. ആ സംഘടനയുടെ കീഴിലാണ് തർബിയത്ത്, മഹിളാ തർബിയത്ത് അഥവാ
നമ്മുടെ സഹോദരിമാർക്ക് ഒരു ശിക്ഷണം നൽകുക, അവർക്ക് ഒരു സംരക്ഷണം നൽകുക എന്ന ആ സംരംഭം, ചുരുക്കി പറഞ്ഞാൽ അവർക്ക് ഇൽമിൻ്റെ മതപരമായ വിജ്ഞാന മേഖലയിൽ അവരെ ഉയർത്തിക്കൊണ്ടുപോവുക. അപ്പം പാവങ്ങളെ സഹായിക്കുന്ന ആ വഴിയിൽ ഇൽമിൻ്റെ സഹായം അത് ഏറ്റവും വലിയ ഒരു സഹായമാണ്. നബി സല്ലല്ലാഹു അലൈഹി വസല്ലമ തങ്ങൾ ഹദീസിലൂടെ പഠിപ്പിച്ചിട്ടുണ്ട്, ഒരാൾക്ക് 1 രൂപ ഒരാൾ സദക്ക കൊടുത്താൽ 10 രൂപൻ്റെ പ്രതിഫലം കിട്ടും, 1-ന് 10 പ്രതിഫലം. അതേ സമയത്ത് ഒരു ഇൽമിൻ്റെ, ഒരു മതവിജ്ഞാനത്തിൻ്റെ വിഷയത്തിൽ ഒരു സഹായം ചെയ്താൽ അതിന് 1,00,000 സഹായത്തിൻ്റെ പ്രതിഫലം കിട്ടുമെന്ന് മുഹമ്മദ് മുസ്തഫ. നമുക്ക് ഇതിൻ്റെ പ്രധാന ഉദ്ദേശം നമ്മളെ വളർന്നു വരുന്ന തലമുറകളെ, നമ്മുടെ കുട്ടികളെ മതപരമായ ചിട്ടയിൽ വളർത്തിക്കൊണ്ടു പോവുക എന്നുള്ളതാണ്. നബി സല്ലല്ലാഹു അലൈഹി വസല്ലമ തങ്ങൾ പറയുന്നു, കുല്ലു മൗലൂദിൻ യൂലദു അലൽ ഫിത്ര, എല്ലാ സന്താനങ്ങളും ഉമ്മാൻ്റെ പള്ളയിൽ നിന്ന് ജനിച്ചു വീഴുന്നത് നല്ല ഒരു ആശയത്തിലാണ്, നല്ല ഒരു സൃഷ്ടിപ്പിലാണ്. കാരണം ആ കുഞ്ഞിനിക്ക് ഒരു മതവും അറിയില്ല, ഒരു ആശയവും അറിയില്ല, ഒരാളെയും അറിയില്ല. അതേ സമയത്ത് ആ വളർന്നു വരുന്ന നിഷ്കളങ്കരായ മക്കളെ ഫഅബവാഹു യുവഹിദാനിഹി വയുനസ്സിറാനിഹി വയുമജ്ജിസാനിഹി, ഒന്നും അറിയാത്ത ആ പിഞ്ചു പൈതങ്ങളെ അള്ളാഹുവിൽ വിശ്വാസമുള്ളവരാക്കി തീർക്കുന്നതും വിഗ്രഹ ആരാധകരാക്കി തീർക്കുന്നതും മറ്റുള്ള ആരാധകരാക്കി തീർക്കുന്നതും ആ സന്താനങ്ങളെ മാതാപിതാക്കളാണ് എന്ന് മുഹമ്മദ് മുസ്തഫ. അപ്പോൾ നമ്മുടെ ഏറ്റവും വലിയ തർബിയത്ത് വേണ്ടത് നമ്മുടെ വീട്ടിലാണ്. നാം കോളേജിലേക്ക് അയക്കുന്നു, സ്കൂളിലേക്ക് അയക്കുന്നു, അവിടെ പല സംവിധാനങ്ങളും നമ്മൾ ചെയ്യുന്നുണ്ടെങ്കിലും ഏറ്റവും വലിയ തർബിയത്ത് വേണ്ടത് മാതാപിതാക്കളിൽ നിന്ന് അവരെ വീട്ടിൽ അവരെ മക്കൾക്കാണ്. അങ്ങനെ നല്ല ഒരു തർബിയത്ത്, നല്ല ഒരു ശിക്ഷണം മാതാപിതാക്കളിൽ നിന്ന് ഉണ്ടായാൽ നമ്മുടെ പെൺകുട്ടികൾ ഒളിച്ചോടുകയില്ല. നമ്മുടെ ആൺകുട്ടികൾക്ക് മോശമായ പ്രവർത്തനങ്ങൾ അവരൊരിക്കലും ഒരുങ്ങുകയില്ല. ഇപ്പോഴത്തെ അവസ്ഥ എന്താണ്? ഞാൻ നിർത്തുകയാണ്. ഈ അടുത്ത് 2 മാസങ്ങൾക്ക് മുമ്പ് കോഴിക്കോട് മെഡിക്കൽ കോളേജിൽ ഡിഗ്രി ഫൈനലിൽ പഠിക്കുന്ന പെൺകുട്ടികൾക്ക് ഒരു ഇൻ്റർവ്യൂ നടത്തുകയാണ്. ആ കുട്ടികളുടെ ഉമ്മമാര് സദസ്സിലുണ്ട്. അവിടുത്തെ വലിയ ഒരു സാറ് ഇൻ്റർവ്യൂ നടത്തുമ്പോൾ എന്താണ് ഇൻ്റർവ്യൂവിലുള്ള ചർച്ച? എന്തുകൊണ്ടാണ് ഇന്ന് ഈ പെൺകുട്ടികൾ കൗമാര പ്രായമെത്തുമ്പോൾ ഉമ്മാനെയും ബാപ്പാനെയും തള്ളിക്കൊണ്ട് ഒരു അന്യ പുരുഷന്മാരുടെ കൂടെ ഓടിപ്പോകുന്നത് എന്ന് ചർച്ച ചെയ്യുകയും അതിൻ്റെ പരിഹാര മാർഗം നിർദ്ദേശിക്കുകയും ചെയ്യാൻ ഒരുമിച്ച് കൂടിയ ഒരു വലിയ മഹാസഭ. അതിൽ ആ പഠിക്കുന്ന എല്ലാ പെൺകുട്ടികളുടെ ഉമ്മമാരുണ്ട്. അതിൻ്റെ ചർച്ച നടന്നുകൊണ്ടിരിക്കുമ്പോഴാണ് സാക്ഷാൽ മുസ്ലിം എന്ന് പറയുന്ന ഒരു പെൺകുട്ടി, 17 വയസ്സിൽ തലക്ക് തട്ടമിട്ട ഒരു പെൺകുട്ടിയുടെ ക്വസ്റ്റ്യനാണ്. എന്താണ് സാറിനോട് ആ പെണ്ണിൻ്റെ ഉമ്മയടക്കം ഒരുപാട് കുട്ടികളുടെ ഉമ്മമാരുള്ള സദസ്സിൽ ആ പെൺകുട്ടിയുടെ ക്വസ്റ്റ്യൻ എന്താണ്? സാർമാർ പറയുന്നു, ശരിയാണ്, 10 മാസം വയറ്റിൽ വെച്ച് പോറ്റി വളർത്തിയ ഉമ്മയോട് കരുണ വേണം, ശരിയാണ്. ഇനി വേണ്ട, പിന്നൊരു 10 മാസം കൂട്ടാ, വേണ്ട ഒരു 10 വർഷം കൂട്ടാം. ഈ 10 വർഷം ഉമ്മ ഞങ്ങളെ ലാളിച്ചു, സ്നേഹിച്ചു, എല്ലാ ഒത്താശകൾ ചെയ്തു തന്നു, ശരിയാണ്. പക്ഷേ അത് 10 വർഷം കൊണ്ടോ 20 വർഷം കൊണ്ടോ ഉമ്മാൻ്റെ ലാളനയും സ്നേഹവും ബന്ധവും തീർന്നു. പിന്നെ ജീവിക്കുന്ന 40 വർഷം 50 വർഷം ഒരു പുരുഷൻ്റെ കൂടെയാണ്. എന്നാൽ ഈ പെൺകുട്ടി സ്ഥാനം നൽകേണ്ടത്, ബഹുമാനം നൽകേണ്ടത് 20 വർഷം മാത്രം സംരക്ഷിച്ച ഉമ്മക്കാണോ 40ഉം 50ഉം വർഷം കൂടെ ജീവിക്കേണ്ട പുരുഷനാണോ?
ഈ വാക്ക് കേൾക്കുമ്പോൾ ഉമ്മമാരെ കണ്ണ് നിറഞ്ഞു പോവുകയാണ്, സാറുമാർ അന്താളിച്ചു പോവുകയാണ്. അതും ചോദിക്കുന്നത് ഖുർആൻ പഠിച്ച, ഹദീസ് പഠിച്ച ഒരു പെൺകുട്ടിയാണ്. ഒരു ഹൈന്ദവ പെൺകുട്ടിയല്ല, ഒരു ക്രിസ്തീയ പെൺകുട്ടിയല്ല, ഒരു മുസ്ലിം പെൺകുട്ടിയാണ്. അവൾ ആ 20 വർഷത്തെ കണ്ടത് ഉമ്മ ചെലവഴിക്കുന്ന ആ ഒരു മാസം മറ്റൊരുത്തൻ്റെ കൂടെ 100 മാസം ജീവിക്കുന്നതിന് തുല്യമാകുമോ സഹോദരന്മാരെ? എന്താണ് ആ ചോദ്യം മനസ്സിൽ വന്നത്? അവരെ ആ ശിക്ഷണത്തിൻ്റെ കുറവാണ്, വേറെയൊന്നുമില്ല. അതേ സമയത്ത് ആധുനിക സംവിധാനങ്ങളാണ്. അതുകൊണ്ട് ഞാൻ നീട്ടി സംസാരിക്കുന്നില്ല. ഈ നിലക്ക് നമ്മുടെ പെൺകുട്ടികൾ ഉൾത്തിരിഞ്ഞ് ചിന്തിക്കാനും ഉൾത്തിരിഞ്ഞ് മനസ്സിലാക്കാനും മാതാപിതാക്കളെ സ്നേഹവും ഒന്നും വില കൽപ്പിക്കാതെ ഒരു അന്യപുരുഷൻ്റെ കൂടെ പോകാനുള്ള തന്ത്രങ്ങൾ മെനഞ്ഞുകൊണ്ടിരിക്കുന്ന സമയത്ത് നിങ്ങൾ ഈ ചെയ്യുന്ന ഈ സേവനം, ഈ ശിക്ഷണം, ഈ തർബിയത്ത് വളരെ അതിപ്രധാനമാണ്. അല്ലാഹു സുബ്ഹാനഹു വ തആല നമുക്ക് ഈ പരിപാടി അല്ലാഹു വിജയിപ്പിച്ചു തരുമാറാകട്ടെ. നമ്മുടെ വളർന്നു വരുന്ന മക്കളെ അല്ലാഹു തആല ദീനി ബോധമുള്ള മക്കളാക്കി തീർക്കുമാറാകട്ടെ. അല്ലാഹു തആല നുസ്റത്തുൽ മസാക്കിൻ ട്രസ്റ്റ് രൂപീകരിക്കുന്ന എല്ലാ പരിപാടിയിലും അതിന് എല്ലാ വത്താശകൾ ചെയ്യുന്ന നമ്മുടെ കമ്മിറ്റി ഭാരവാഹികൾക്കും അല്ലാഹു ഖൈറും ബറക്കത്തും സന്തോഷവും നൽകി അനുഗ്രഹിക്കുമാറാകട്ടെ എന്ന് മാത്രം ഓർമ്മപ്പെടുത്തി വൈകിയ വേളയിൽ സമയം വേസ്റ്റാക്കാതിരിക്കാൻ ബിസ്മില്ലാഹിർ റഹ്മാനിർ റഹീം ഹൽ യസ്തവില്ലദീന യഅലമൂന വല്ലദീന ലാ യഅലമൂന എന്ന മഹൽ വാക്യത്തോടെ ഈ യോഗം ഉദ്ഘാടനം ചെയ്തതായി അറിയിച്ചു കൊള്ളുന്നു. അസ്സലാമു അലൈക്കും വറഹ്മത്തുള്ളാഹി. ಚಾರಿಟೇಬಲ್ ಟ್ರಸ್ಟ್ ಹೊಸ ಹೆಜ್ಜೆಯನ್ನು ಹಾಕಿದೆ ಎಂಬ ನುಡಿಯೊಂದಿಗೆ ಮಹಿಳಾ ತರಬೇತಿ ಕಾಲೇಜನ್ನು ಉದ್ಘಾಟಿಸಿದಂಥ ಬಹುಮಾನ್ಯರಾದ ಅಬ್ದುಲ್ ಅಜೀಜ್ ಬಾಕವಿ ಉಸ್ತಾದ್ರವರಿಗೆ ಧನ್ಯವಾದಗಳು. ಪ್ರೊಫೆಸರ್ ಆದಂಥ ಜನಾಬ್ ಇಬ್ರಾಹಿಂ ಮದನಿ ಉಸ್ತಾದ್ರವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕೆಂದು ಕೇಳಿಕೊಳ್ತಾರೆ. ആധുനിക കാലഘട്ടത്തിൽ മഹിള ശരീഅത്ത് കോളേജ് എന്ന് പറഞ്ഞിട്ട്, മഹിള ഇസ്ലാമിക് ശരീഅത്ത് കോളേജ് എന്നൊക്കെ പറഞ്ഞിട്ട് പലതും ഇവിടെ തുടങ്ങപ്പെടുന്നു. എന്നാൽ ഇന്ന് ഇവിടെ തുടങ്ങുന്ന പരിപാടി അതല്ല. ഇത് ശരീഅത്ത് കോളേജല്ല, തർബിയത്ത് കോളേജ് എന്നാണ് ഇവിടെ കാണപ്പെടുന്നത്. തർബിയത്ത് എന്നത് അറബി പദമാണ്. അതിന് കന്നഡത്തിൽ തറബേത്തി എന്ന് പറയുന്നു. സംസ്കരിച്ച് വളർത്തുക. അൽഹംദുലില്ലാഹ് നമ്മുടെ മുസ്ലിം ഉമ്മത്തിലെ പെൺമക്കളെ ഇസ്ലാമികമായി തർബിയത്ത് കൊടുത്ത് അവർക്ക് തറബേറ്റി നൽകി അവരെ സംസ്കരിച്ചെടുക്കുക. അത് ഇസ്ലാമികമായ ഇൽമ്, വിദ്യാഭ്യാസവും അതിൽ പെടുന്നു. അവരുടെ മഈശത്തിനാവശ്യമായ ചില പ്രവർത്തനങ്ങളും അതിൽ പെടുന്നു. ഇതെല്ലാം കൊടുത്തു നമ്മുടെ ഈ സമൂഹത്തിലെ പെൺമക്കളെ ഒരു നല്ല രീതിയിൽ വളർത്തിക്കൊണ്ടുവരണം എന്ന നിയത്തോടെ നമ്മുടെ നുസ്റത്തുൽ മസാക്കീൻ ഇത് തുടങ്ങിയതായി നോട്ടീസിൽ കണ്ടപ്പോൾ അൽഹംദുലില്ലാഹ് വളരെ നല്ലൊരു പരിപാടിയാണെന്ന് തോന്നുന്നു. അല്ലാഹു തആല അത് ഖബൂൽ ചെയ്യുമാറാകട്ടെ. ഒരു കാര്യം സഹോദരന്മാരെ, മുത്ത് ഹബീബ് സല്ലല്ലാഹു അലൈഹി വസല്ലമ തങ്ങൾ നമ്മളെ വിളിച്ചിട്ടൊരു കാര്യം പറഞ്ഞിട്ടുണ്ട്. ഓ മുസ്ലിം സമൂഹമേ, കുല്ലുക്കും റാഇൻ വ കുല്ലുക്കും മസ്ഊലുൻ അൻ റഇയതിഹി. നിങ്ങളിൽ പ്രതിയൊരുത്തനും ജവാബ്ദാരിയുള്ളവനാണ്. അവനവൻ ഏറ്റെടുത്ത അവൻ്റെ ജവാബ്ദാരിയെക്കുറിച്ച് നാളെ ആഖിറത്തിൽ ചോദ്യം ചെയ്യപ്പെടും. പരിശുദ്ധ ഖുർആനിൽ ഒരുപാട് സ്ഥലത്ത് അള്ളാഹു നമ്മോട് വിശേഷിപ്പിച്ച് ഓർമ്മപ്പെടുത്തുകയുണ്ടായി. ഓ സമൂഹമേ, നിങ്ങൾക്ക് ഞാൻ ബുദ്ധി തന്നിട്ടുണ്ട്, നിങ്ങൾക്ക് ഞാൻ കേൾക്കാനുള്ള കഴിവ് തന്നിട്ടുണ്ട്, നിങ്ങൾക്ക് കാണാനുള്ള ശക്തി തന്നിട്ടുണ്ട്. എന്നിട്ടും ഈ 3 പ്രത്യേകമായ മാധ്യമങ്ങളെ റബ്ബുൽ ഇസ്സത്ത് പരിശുദ്ധ ഖുർആനിൽ പല സ്ഥലത്തും ഓർമ്മപ്പെടുത്തിയിട്ട് പറയുന്നത്, നിങ്ങളിൽ നന്ദിയുള്ളവർ, ശുക്ർ ചെയ്യുന്നവർ, റബ്ബാകുന്ന എന്നെ സ്മരിച്ച് ജീവിക്കുന്നവർ നിങ്ങളിൽ ഒരുപാട് കുറവാണ്. വളരെ ന്യൂനപക്ഷമാണ് ഈ സമൂഹത്തിൽ എന്നെ സ്മരിക്കുന്നവർ എന്ന് അല്ലാഹു തആല ഖുർആനിൽ പറയുമ്പോൾ, എൻ്റെ പ്രിയമുള്ള സഹോദരന്മാരെ, അല്ലാഹു നമുക്ക് ചിന്തിക്കാൻ വേണ്ടി തന്ന, ഇൽമ് നേടാൻ വേണ്ടി തന്ന, അറിവ് നേടാൻ വേണ്ടി തന്ന ഈ 3 വഴികൾ, 3 ത്വരീഖുകൾ. ഒന്ന് ബുദ്ധി, നാം അതിനെ നല്ലതിൽ ഉപയോഗിക്കണം. നമുക്ക് അല്ലാഹു തന്ന കേൾവി ശക്തി, നല്ലത് കേൾക്കാനും ഏതാണ് ചീത്ത എന്നത് അറിയാൻ ആ കേൾവിനെ ഉപയോഗിക്കണം. നമ്മുടെ കാഴ്ച, സത്യത്തെ കണ്ട് മനസ്സിലാക്കാൻ നാം അത് ഉപയോഗിക്കണം.
ആ നിലക്ക് ഉപയോഗിച്ച് അള്ളാഹുവിൻ്റെ പൊരുത്തം നേടിയാൽ മാത്രമേ നമുക്ക് ഈ ലോകവും പരലോകവും വിജയിക്കാൻ സാധിക്കുകയുള്ളൂ. സഹോദരങ്ങളെ, ആഖിറുസമാനിൻ്റെ കാലഘട്ടമാണ്. ഇന്ന് മുസ്ലിം ഉമ്മത്തിൽ വിദ്യാഭ്യാസം എവിടെയും കുറവില്ല. എൻ്റെ അറിവ് പ്രകാരം ഇന്ന് വിദ്യാഭ്യാസ രംഗത്ത് മുസ്ലിമീങ്ങൾ വളർന്നുകൊണ്ടിരിക്കുകയാണ്. എല്ലാ നിലക്കുള്ള ഇൽമും ജനങ്ങൾ മുസ്ലിമീങ്ങളിൽ പലരും നേടുകയാണ്. പക്ഷേ എന്താണ് ഇവിടെ കുറവുള്ളതറിയോ? ഇവിടെ മുസ്ലിമീങ്ങൾക്ക് വെറും ഇൽമ്, വിജ്ഞാനം, വിദ്യാഭ്യാസം അല്ല വേണ്ടത്. മുസ്ലിമീങ്ങളുടെ ഹൃദയത്തിൽ എൻ്റെ സൃഷ്ടാവുണ്ട്, എന്നെ ചോദ്യം ചെയ്യുന്ന സൃഷ്ടാവാണ് അവൻ, എൻ്റെ അനക്കവും അടക്കവും എന്നോട് ചോദ്യം ചെയ്യപ്പെടും. എവിടത്തോളം യഅലമു ഖായിനത്തൽ അഅ്യുനി വമാ തുഖ്ഫിസ് സുദൂർ. പരിശുദ്ധ ഖുർആൻ പറഞ്ഞു, നിങ്ങളെ കണ്ണ് നിങ്ങൾ ഓരയായി നോക്കുന്ന ഏത് കാഴ്ചകളും റബ്ബ് അറിയുന്നു. നിങ്ങൾ നേർക്ക് നേരെ നോക്കാതെ ഓരോ നോക്കുന്ന നോട്ടങ്ങൾ പോലും ഖായിനത്തുൽ അയ്ൻ അറിയുന്ന റബ്ബ്, നിങ്ങൾ ഹൃദയങ്ങളിൽ മറഞ്ഞു കിടക്കുന്ന എല്ലാ രഹസ്യങ്ങളെയും വ്യക്തമായി അറിയുന്ന അള്ളാഹു, ആ റബ്ബ് എന്നെ കണ്ടുകൊണ്ടിരിക്കുന്നു, അവൻ്റെ ഹദ്റത്തിലേക്ക് നമുക്ക് ചെല്ലാനുണ്ട് എന്ന ഒരു ഭക്തി, ഒരു പേടി നമ്മുടെ ഹൃദയത്തിലും നമ്മുടെ കുടുംബത്തിൻ്റെ ഹൃദയത്തിലും വരണം. അത് വരാത്ത കാലത്തോളം ഇവിടെ മുസ്ലിം ഉമ്മത്തിൽ എത്ര കണ്ട് വിജ്ഞാനം വർദ്ധിച്ചാലും ആഖിറത്തിൽ നമുക്ക് രക്ഷ നേടാൻ സാധ്യമല്ല എന്ന കാര്യം എൻ്റെ ശരീരത്തോടും എൻ്റെ സഹോദരന്മാരോടും ഓർമ്മപ്പെടുത്തിക്കൊണ്ട് അർഹമുർ-റാഹിമീനായ റബ്ബ്, ഈ നുസ്രത്തുൽ മസാക്കീൻ ഈ സംഘം ഇവിടെ സംഘടിപ്പിച്ച ഈ പരിപാടി, ഇതിൻ്റെ തുടക്കം മുതൽ ഒടുക്കം വരെ അവസാനം വരെ ഖൈറിലും ബറക്കത്തിലും സന്തോഷത്തിലുമാക്കി കൊടുക്കണേ റഹ്മാനെ. ഞങ്ങൾ ഈ ഒരുമിച്ച് കൂടിയത് റബ്ബാകുന്ന നിൻ്റെ വജ്ഹിന് വേണ്ടി ഉള്ള അമലായി, ആഖിറത്തിൽ ഉപകരിക്കുന്ന അമലായി കബൂലാക്കണേ അല്ലാഹ് എന്ന് ദുആയിരുന്നുകൊണ്ട് എൻ്റെ രണ്ട് വാക്ക് ഉപസംഹരിക്കുകയാണ്. വാഖിറു ദഅ്വാനാ അനിൽ ഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി. തരബേത്തി ಕಾರ್ಯಕ್ರಮത്തെ ವೇದಿಕೆയുള്ള ഉലമാക്കളെ, ഉമറാക്കളെ, ಎಲ್ಲ ಕೂಡಿയ ചങ്ങായിമാരെ, ಬಂದ ಎಲ್ಲ ಮಕ್ಕಳೇ, ಅಬ್ಬಮ್ಮമാരെ, അൽഹംദുലില്ലാ അൽഹംദുലില്ലാ അൽഹംദുലില്ലാ. എത്ര സ്തുതിച്ചമയ്യാളല്ലോ. കാരണം എന്താ വെച്ചിട്ടുണ്ടെങ്കിൽ നുസ്രത്തുൽ മസാക്കിന്നങ്ങ ചെമ്മ ಕಾರ್ಯಕ್ರಮಗಳು ಹಾಕಿಕೊಂಡು ಬಂದುಕೊಂಡಿದ್ದಾರೆ. ಆಯ್ಗ ഏതും പബ്ലിക്ക് പിടിയാവും പോലെ ഏതും ആക്കിയിട്ടില്ല. മാഷാ അല്ലാഹ്, അള്ളാഹ്ക്ക് വേണ്ടി ಇಂದ್ರ എടുക്കൊണ്ടു അതെല്ലാ ಕಾರ್ಯಕ್ರಮവും ഇപ്പം നോമ്പ് പിടിച്ചതും ആരോഗ്യത്തെ പിടിച്ചതും പിന്നൊന്നും അതിലൊട്ടിಗೆ ಮಂಗಿಲ ചെമ്മ വർഷത്തിൽ 10 പെൺമക്കളെ ಮಂಗಿലാക്കിക്കൊണ്ടുള്ളത്. ഇപ്പം നാളെ ഇമാം മസ്താദ് ചെന്ന പോലെ ഇത്തരം നിങ്ങൾ ആക്കിയതിലും ഏറ്റവും ഹൈറായ ബെല്ല കാര്യത്തേക്ക് ഈ തരബേത്തി, ഈ പെണ്ണുമക്കൾക്ക് തരബേത്തി കൊടുക്കരുത്. മാഷാ അല്ലാഹ്, ഇതിൽ ഇപ്പോൾ ഉസ്താദ് നമുക്ക് ചെന്ന പോലെ ഒന്നിൽ 1 ರೂಪಾಯಿ 10 കൂലി നിന്നിട്ടെങ്കിൽ 10 ലക്ഷം വരെ കൂലിയുള്ള സാമാന്യത്തേക്ക് ഈ ഒരു തരബേത്തി ಕಾರ್ಯಕ್ರಮದ പെൺമക്ക ಕಾರ್ಯಕ್ರಮ എന്ത് വിഷയമുണ്ടെങ്കിൽ 15 വർഷത്തെ ബാക്ക് ഞങ്ങൾ പോയാൽ 15 വർഷത്തിൽ ബാക്ക് പോയിട്ടുണ്ടെങ്കിൽ ഞങ്ങൾക്ക് ഒരു തിങ്ങൾക്കൊരുക്കമ്മ ഒരു 2 തിങ്ങൾക്കൊരുക്കമ്മ ഒരു മഞ്ഞൾ കിട്ടേ. ഇതിലെല്ലാം പ്രത്യേക പെണ്ണിങ്ങ മനസ്സിലാക്കണം. മഞ്ഞൾ പോണ കിട്ടേ ഇണ്ട് അങ്ങനെ ഉണ്ടല്ല, ഇണ്ട് വാർത്തക്ക് 8 മഞ്ഞള ഇണ്ടായിരുന്നു. ഞങ്ങളെ പെണ്ണിങ്ങ ഉത്തരപ്പുറത്തൊക്കെ 8 മഞ്ഞളത്തുക്കും പെണ്ണിങ്ങ പോണ തരും. അതായത് ഞങ്ങളെ ഉത്തര പെണ്ണിങ്ങ ഇണ്ട് പുറത്ത് പോണൊക്കെ സർവീസ് ആയാറ്. അത് മെയ്യാവത്തേക്ക് സിറ്റി സെൻറ്ററും പിന്നൊന്ന് ചെന്നുണ്ടോ ജണ്ടാമത്തെ തുടങ്ങിയത്. അതിൽ സാധാരണ ആയിട്ട് ಅದಕ್ಕೆ ಪೋಣ ತೊಡಗ್ಯಾರು ಚಂದಂಡಿ ಇಪ್ಪ ನೋಕೋರು ಸಿಟಿ ಸೆಂಟ್ರಿಗೆ ಎವಡೆಗೆ ಅವ್ರು ಮೊಹಲ್ ಪೋಣಿಂಡೆಂಗಿ ಆಣಿಗಾರು ಮೌತು ಚೊಲ್ಲ ನಂಗೆ ಸಿಟಿ ಸೆಂಟ್ರ್ പോവാണ്ട് ഇന്ന് ചൊല്ലേ പെണ്ണിങ്ങമ്മ മക്ക മച്ചൊല്ലേ നിങ്ങളുടെ ഫ്രീ ഉള്ളവരല്ലേ നിങ്ങൾ പോയിട്ട് വരുവാണ്ട്. അതെല്ലാം മെയ്യാവത്തേക്ക് മൂന്നാമത്തേത് പഞ്ചായത്തിൽ ഇപ്പം സംഘ ഞങ്ങൾ പെണ്ണിಗೆ എവിടത്തോളം എത്തിരാറ് പാസ്റ്റ് ആൻഡ് പ്രൊമോഷൻ ഇപ്പം ಪ್ರತಿಯೊಬ್ಬರ ವಿಷಯದಲ್ಲೂ ಏಳುಂಡು ಕಾಸು ನಿಕ್ಕೋರು 4 ಸಂಘದಲ್ಲಿ ನಂಗೆ ಅವ್ರು ಲೋನ್ ಗಿಟ್ಟಕೊಂಡು 25 ಎವಡ BC ರೋಡು ತುಂಬ್ಯ ಔಡ ಚೆಂತುಂಟು ನೋಕೋರು ನಂಗೆ ಎವಡത്തോളം ಕುಡುಂಗ್ರ ಚೆಂದಂಟೆ ಹಿಂಗೆ ಇದಕ್ಕೆಲ್ಲ ಕಾರಣ ಎಂದ್ರೆ ಚೆಂದಂಟೆ ഞങ്ങളോട്ട് പഠിപ്പുര ಕೊರತೆ ತಿಕ್ಕರು. അപ്പോൾ ഈ പഠിപ്പുര ಕೊರತೆയോട് ചെന്നിട്ട് ಹಿಂಗೆ ഞങ്ങൾ മദ്രസത്തിൽ പോയിട്ട് 1 ಗಂಟೆ പഠിക്കുമ്പോഴത്തേക്കു ഞങ്ങൾ അബ്ബമ്മമാർ മക്കളെ കടത്തുമ്പോൾ കൂടെ ആ ഇൻട്രസ്റ്റ് ഒന്നും ഇല്ല. സ്കൂളിൽ കടത്തിട്ട് ആ ജാഗ്രത ആക്കിയിട്ട് ആ ഡ്രസ് ഇട്ടിട്ട് ആ യൂണിഫോം ഇട്ടിട്ട് ഇസ്തിരി ഇട്ടിട്ട് ആ മക്കൾക്ക് ഇത് ബുക്തിൽ ഇത് കൊടുത്തത് ചോറ് കൊടുത്തത് എല്ലാം കടത്തിರ್ತಕ್ಕಂಥ ഉമ്മമാരും അബ്ബമാರು ದರ್ಸೆ ಕಟ್ತಂಬೋದು ಮಕ್ಕ 1 ಗಲಿಗೆ ഞങ്ങളൊരു ಚಂದ ಕ್ಲೀನಾಗಿ ಕಟ್ತಾರೆ ಉಮ್ಮಮಾರು ಬಾರಿ ಕೊರೋಡಿ ಕಾರಣ ಅದರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಆ ಮಕ್ಕ ಪೈತು പഠിച്ചത് ഈ 1 ಗಂಟೆ പഠിച്ചത് ಅವತ್ತು ಬಂತು ஒரு ಉಮ್ಮಮಾರು ಇಂಡದೋಳು ಕೇಟಿದಿಕ್ಕಲ್ಲ ನೀ ಇಂದ್ರ പഠിച്ച ಇನ್ನು ಎತ್ತರ ಜ್ಯೂಸ್ ಐತಿ ನಿಕ್ಕೆ ಏದೈತಿ ಚಂತುಂಡು 6 ಕೇಟಿದಿಕ್ಕಲ್ಲ
அப்போ கேட்டுத்திக்கல சொல்லுவோம். அதில் 100ல் 1% கேட்டுத்திக்குவார். பின்ன சொல்கிறது கொஞ்சம் நான் மദ്രസത്തിൽ പോയവിടെ മദ്രസത്തിൽ സുന്നിര മദ്രസത്തിൽ പഠിപ്പിക്കിട്ടില്ല. പഠിപ്പിക്കിട്ടാണ് കാലി ഉസ്താദ്മാർ ഒരു ഗಂಟೆ പഠിപ്പാടെ സാധ ഏ മക്കൾക്കും പഠിപ്പാവില്ല. പഠിപ്പാವರು ಉಂಟು ಬೇರೆ ಅದರ ಉಮ್ಮಬ್ಬ ಸಂರಕ್ಷಣೆ ಆಗಿದ್ದು ಒಂದು ಗಂಟೆ ಹಿಂಗೆ ಅವತ್ತು ಅದಕ್ಕೆ ತರಬೇತಿ ಕೊಡ್ತಿದ್ದೆ. ಆದರೆ ಇದು ಕೊಡ್ತೇನೆ ಮಾತ್ರ ಮಕ್ಕ ಕೂಡ പഠിപ്പിക്കിട്ടു. ಓಕೆ, ಇದೆಲ್ಲ ಐತಿ. 7ാം ಕ್ಲಾಸ್ ಆಗ ഞങ്ങളെ പെൺമക്കൾക്ക് മദ്രസ ಬಂದು ಎಂದೆ ಅವಳಿಗೆ ಉಸ್ತಾದ್ರ ಎದುರು ದೈಕ್ಕಾವಿಲ್ಲ ವಲ ಚಂಗಿ ಅವ್ರು ಬಲ ಅಂಟು ನಾನಿಂದ ಇದರು ಇದು ಎಕ್ಸ್ಟ್ರಾ ಕೂಡಿ சொல்றಲ್ಲ നിങ്ങളൊട്ട ಅವಳ ಮದ್ರಸ ಬಂದು ಅವಳಿಗೆ ಸ್ಟಾರ್ಟ್ ಸೀರಿಯಲ್ ಅವತ್ತು ಬೇರೆ ಪಿನ್ನೆ ಕಾಲೇಜ್ ಪೈತೆ ಪ್ರಿನ್ಸಿಪಾಲ್ ಎದುರು ಮಾಸ್ಟರ್ ಮಾರ್ ಎದುರುக்கும் ಅವ್ರത്തെ HM ಎದುರು ಅಂಕ ತೆಚ್ಚಿದ ಪಡಿಕಕ್ಕೆ ಅವರು ಮದ್ರಸದಲ್ಲಿ 8ാം ಕ್ಲಾಸ್ಗೆ ഞങ്ങളെ പെൺമക്കൾക്ക് പഠിപ്പാടത്തಕ್ಕಂತ 6 ಇಂಟು ಕರ್ತವ್ಯ ಕೇಕಿಲ್ಲ. ಇದಕ್ಕೆ ತಿಕ್ಕರಿ ಈ ತರಬೇತಿ ಚೆಂದ ನಾನು ಈ ಮಸಾಕಿನ ರಿಕ್ವೆಸ್ಟ್ ಇಂದ್ರೆ ಚೆಂದಂటే ನಿಂಗೆ ತೆಲ್ ಕಷ್ಟ ಯಾರು ಬರಕಾವು ನಿಂಗೆ ತರಬೇತಿ ಒಟ್ಟಿಗೆ ನಿಂಗೆ ಸರಿಯತ್ പെൺമക്കൾക്ക് പഠിപ്പാട്ട ഒരു ವ್ಯವಸ್ಥೆ ಕೂಡ ನಿಂಗೆ 100% ಕೂಡ ಹಾಕೋಣ ಇಂದ ಚೆಂದಂటే ಹಿಂಗೆ ಈ ನಂಗೆ ಇಪ್ಪ ನಿಂಗೆ ತರಬೇತಿ ಚೆಂದ ಸಾಧಿ ನಂಗೆ ಒಂದು ಜನರಲ್ ನಾಲೆಜ್ ಬಂತು ನಂಗೆ ವಾಲ್ ಕಾದು ಕೊಡ್ತಾ ಪಲೆ ಅದು ಇಂದ್ರೆ ಚೆಂದ ನಂಗೆ ಕೇಳ್ತು ಪೋಂಡೇದಿಂದಲ್ಲ ಸರಿಯತ್ ಚೆಂದ ನಂಗೆ ഒരു ക്ലാസ് ಇಂದಿಂದ್ರೆ ಕೊಂದುಂಡ ಇಂದು ഞങ്ങളെ മക്കമ്മ ഞങ്ങളെ ഇസ്ലാമുള്ള എല്ലാവരും ഇങ്ങനെ ನಾವು കാറിന്നുണ്ടെങ്കിൽ ഞങ്ങളെ പെണ്ണുങ്ങൾക്ക് പഠിപ്പില്ലാത്ത കാരണ അപ്പ അതുകൊണ്ട് ഞാൻ சொல்றேன் നിങ്ങൾ സരിയത്ത് ആക്കിയ സാധിക്ക് നിങ്ങൊന്നും കൊറത്താവില്ല. കാരണം എന്താ ചെന്നിട്ടെങ്കിൽ ഞങ്ങളെ മേലങ്ങാടിയിൽ ഞങ്ങൾ 20 മക്കളെ എടുക്കണം ചെന്ന് സരിയത്ത് കോളേജ് തുടങ്ങിರ ನಾ ഒരു 25 ಮಕ್ಕಳ ಈ ವರ್ಷ ಹೆಂಗನೊಮ್ಮೆ ಭರ್ತಿ ಹಾಕೋಣ ಚಲ ಮತ್ತಗೂ ಬಹರ್ ಬಂದ ಬಲೆ 51 ಮಕ್ಕ ಹಂಗೈತೆ ಇಂಟ್ರೆಸ್ಟ್ ಅಲ್ಲಿ ಬಂತು ಮಾಷಾ ಅಲ್ಲ ಇಂದ 6 ತಿಂಗಳೈತೆ ಅವಡ ಪಡಿಕಿರೆ ಮಕ್ಕಕ್ಕೆ ಪ್ರತಿಯೊಬ್ಬ ಮಕ್ಕಳಿಗೆ ಹಿಂಗಂತ ಇಂಟ್ರೆಸ್ಟ್ ಚಂದಂటే ಹಿಂಗೆ ನಂಗೆ 1 ಗಂಟೆ 1 ಗಂಟೆ ತೋಲ್ ಕ್ಲಾಸ್ ಬೆಚ್ಚೆ ಕ್ಲಾಸ್ ರೀ ಮಕ್ಕ ಇಂಡಿ ಚೊಲ್ರೆ ನಂಗೆ 1 ಗಂಟೆ ತೋಲ್ ಮೇಯಾವಿಲ್ಲ ನಂಗೆ 4 ಗಂಟೆ ತೋಲ್ ಬಂಡ ವರ್ಷ ನಿಂಗೆ ಹಾಕೊಂಡು ಚಂತುಂಟು. ಅಪ್ಪ ಇದ್ರ ಅರ್ಥದಿಂದ ಚಂದಂటే ಹಿಂಗೆ ಮಕ್ಕಕ್ಕೆ ಅವಡ ಕಿಟ್ರೆ ಇಲ್ಮೈ ತಿಕ್ಕರೆ ಮಕ್ಕಕ್ಕೆ ಆ ಇಂಟ್ರೆಸ್ಟ್ ಬಂಡೆ ಮಾಷಾ ಅಲ್ಲ 4 ಜಂಟು ಫಂಕ್ಷನ್ ಐತಿದೆ ಮಕ್ಕಳಟ್ಟು ಸರಿಯತ್ತೆ ಬೇಜಾರಾಕಂಡೆ ಲೇಟ್ ಆಯ್ತು ನಾನು ಅದು ಚೊಂತು ಬಿಟ್ಟಂಗೆ ನಿಂಕೋರು ಕ್ಲಿಯರ್ ಅವ್ರು ಚಂತುಂಟು ಜಂಡ ಮತ್ತೆ ಫಂಕ್ಷನ್ ಐತೆ ಮಕ್ಕಕ್ಕೆ ನಾಳೆ ಇಬ್ರಾಹಿಂ ಉಸ್ತಾದ್ ಉಂಟು ನಾಳೆ ಪ್ರಿನ್ಸಿಪಾಲ್ ಐತೆ ಅಯ್ಯಲೆ ಅವಡ ಬಂತೆ ನೋಡ್ಕೊಂಡಿಲ್ಲ ಇಬ್ರಾಹಿಂ ಉಸ್ತಾದ್ நாங்களே தவா காலேஜ் பிரின்சிபால் ஒரு மக்க இங்கிலீஷிலும் ಬ್ಯಾರಿ ಭಾಷೆಲಿ ಐತೆ ஒரு ಭಾಷಣ ಹಾಕಿರೋರು ಮಾಷಾಲ್ಲ ನಂಗೆ ಕೇಟ ಮನಸ್ಸಿನಿಂದ ಖುಷಿ ಅವರು. அப்போ അതുകൊണ്ട് ഞങ്ങളെ ബിസിനസ് ചെന്നിട്ട് പെൺമക്കൾക്ക് നിങ്ങൾ 7ാം ക്ലാസ്സിൽ പഠിച്ചത് ഔത്തുൽ തയ്ക്കുന്ന പെൺമക്ക PUC തോലമാ അതിൽ പിന്നെ മങ്ങിലായ പെണ്ണുങ്ങക്ക നിങ്ങൾ സരിയത്ത് തുടങ്ങിയിട്ട് മക്കൾക്ക് ಪ್ರತಿ ഒരു സ്റ്റെപ്പിൽ ഇപ്പോൾ കൊറിയപ്പ ಫಸ್ಟ್ ಬಂದಂಗೆ ಇಂದು പഠിപ്പ് ಗೊಂತಿಲ್ಲ ಅಂತ ಇಂದು ಮಾಷಾಲ್ಲ ಮುಂಜಾನವ್ರು ಮಂಗಿಲ್ತು ಬೇಡ ಜಂಡು ಪೆಣ್ಣಿಗೆ ಅಂತ ಪಿಲ್ಚೊಳ್ರು ನಿಂಗೆ ಅಲ್ಲಾಹು ಆಯುಸ್ಸು ಆರೋಗ್ಯ ತರಟೆ ಇಂದ್ರೆ ಚೆಂದಂటే ಹಂಗೆ ഞങ്ങളെ മക്ക 27 ഖുർആൻ പഠിക്കുകയും പിന്നെ എല്ലാ നിസ്കരിക്കുകയും എല്ലാം കറക്റ്റായിട്ട് പോയിട്ടുണ്ടോ അത് നിങ്ങളെ സരിയത്ത് കോളേജ് തുടങ്ങിയ കാരണം ഇതിക്കറ് അതുകൊണ്ട് ഇനി ഇതിൽ നിങ്ങൾ ഉഷാറാക്കാറുണ്ട്. നാനും ನನ್ನ ರಿಕ್ವೆಸ್ಟ್ എന്താ ചെന്നിട്ട് തോഹാജിക്ക് ಇಂದಲ್ಲ ನಂಗೆ ಎಂಡಾಕಿರ ಅಂಡೆ ಆಯಲ್ಕೊರು ಬೇಜಾರು ಪಲ್ಲ ಇಂದಕೊಂಡು ಮೇಲಂಗಡ್ರಂಗೆ ಹಾಕಿ ನಂಗೆ ಹಾಕೋತೀರಲ್ಲ ಹಾಲಾಲ್ದಂಗ ಅಂಟು ಮಾಷಾಲ್ಲ അതുകൊണ്ട് ಇಂಡೋರ್ ಪ್ರಯತ್ನ ಐತೆ ಇಂಡೋರ್ ಸಾಧಾರಣ 25 ಮಕ್ಕಳವರು ಟೀಮ್ ರೆಡಿ ಹಾಕಿರಾರು ಮಾಷಾಲ್ಲ ഇതിൽ നല്ല ഒരു ഫല കിട്ടും. അതുകൊണ്ട് സരിയത്ത് പെൺമക്കൾക്ക് പഠിപ്പാട്ടതിൽ ലാഭേന്ദ്ര ചെന്നിട്ടുണ്ടെങ്കിൽ അതിൽ കിട്ടുക തിരുവലിക്കല് ആൾമാർക്ക് റെസ്പെക്ട് ചെയ്യണം കൊടുക്കണോ മാപ്പില്ലാത്ത പറ്റി എങ്ങനെ തയ്ക്കണോ മാപ്പില്ല എങ്ങനെ നോക്കണോ പിന്നെ എങ്ങനെ സംഘത്തോടെ പോകേണ്ടത് ഇന്ത്യക്ക് വേണ്ട സിറ്റി സെന്റർ പോകേണ്ടത് എന്തൊക്കെ കുറക്കണം ಇದೆಲ್ಲ ಕಾಟ್ರ ಐತಿಕ್ರ ಅದರ ಇಲ್ಮ ಐತಿಕ್ರ അതുകൊണ്ട് ಅಲ್ಲಾಹು ಸುಬ್ಹಾನಹು ತಆಲ ಊರ ನಿಂಗೆ ಇದು ತಂದದಕ್ಕೆ ಇದು ಆರೆಲ್ಲ ಹಾಕಿರಾದ ಅಲ್ಲಾಹು ಹಂಗೆ ದೀರ್ಘ ಆಯುಸ್ಸು ಆಫಿಯತ್ ಕೊಡ್ಕಟ್ಟು ಚಂತ ಹಿಂಗಂತ ಇದ್ರೆ ಪರಿಪೂರ್ಣವಾಗಿ ಆಖರ್ ಜಮಾನ್ ಹೊರ್ತಲ್ಲ ಇವರ ನಡುವೆ ಬಂದಾವ ಮಾರ ಆಖರ್ ಜಮಾನ್ ಇದ್ರೆ ದೀರ್ಘ ಐತಿದ್ರೆ ನಡ್ಕಟ್ಟು ಚಂದ ಪಲ್ಕ ದಿಂಪಾಡ್ರ ವಾಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಮದರಸಾ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿ ಮಕ್ಕಳಿಗೆ ಬೇಕಾದಂಥ ಕಲಿಯುವಂಥ ಒಂದು ಅವಸರ ಇಲ್ಲದೆ ಅವರಿಗೆ ಬೇಕಾದಂಥ ಒಂದು ಸೌಲಭ್ಯವಿಲ್ಲದೆ ಅವರು ಕಲಿಯುವುದರಿಂದ ಹಿಂಜರಿತ ಒಂದು ಉಂಟಾಗಿ ಅಲ್ಲಾಹನ ಮಹತ್ತರವಾದಂಥ ಅನುಗ್ರಹದಿಂದ ಈ ಒಂದು ಸಂದರ್ಭದಲ್ಲಿ ಈಗ ನಮ್ಮ ಉಳ್ಳಾಳದಲ್ಲಿ ಸೈಯದ್ ಮದನಿ ದರ್ಗಾ ಶರೀಫಿನ ಅಂಡರ್ನಲ್ಲಿ ನಡೆದಂತಹ ಅಲ್ಲಿರುವಂಥ ಚಾರಿಟೇಬಲ್ ಟ್ರಸ್ಟ್ ಮತ್ತು ಅರಬಿಕ್ ಟ್ರಸ್ಟ್ ಅದರ ಉಪಸ್ಥಿತಿಯಿಂದ ಪ್ರಾರಂಭವಾಗಿ ಆಸಿಫ್ ಅಬ್ದುಲ್ಲರು ಮುಸ್ತಫಾಕರ್ ಅವರ ಒಂದು ಮುತುವರ್ಜಿಯಿಂದ ನಮ್ಮ ಅಧ್ಯಕ್ಷರ ಉನ್ನತವಾದಂಥ ಒಂದು ಅವರ ಮನವರಿಕೆಯಿಂದ ಉಂಟಾದಂಥ ಒಂದು ಸೈಯದ್ ಮದನಿ ಆಲಿಮಾ ಶರಿಯತ್ ಕಾಲೇಜು ಪ್ರಾರಂಭಿಸಿದ ತಕ್ಷಣ ಅದರ ಒಂದು ಅಲ್ಲಿ ಕಂಡಂಥ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಕಂಡು ನಮ್ಮ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷರಾದಂಥ ಮುಸ್ತಫಾಕರ್ ಅವರು ಅಲ್ಲಿ ಇಂಥ ಒಂದು ಕಾಲೇಜು ನಮಗೂ ಪ್ರಾರಂಭಿಸಬೇಕಾಗಿ ಅದು ಒಳ್ಳೆಯದು, ಅದು ಒಳ್ಳೆಯ ಕಾರ್ಯ, ನಮಗೆ ಹೆಂಗಸರಿಗೆ ಒಳ್ಳೆಯ ರೀತಿಯ ಕಲೀಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಒಂದು ಮನವರಿಕೆಯಿಂದ ಅವರು ಪ್ರಾರಂಭಿಸಿದಾಗ ನಮ್ಮ ಉಳ್ಳೋಳದಲ್ಲೇ ಒಂದು ಹಲ್ಲೋಳ ಕಲ್ಲೋಳವನ್ನು ಮಾಡಿದ್ದದು ಒಂದು ತುಂಬ ಎಲ್ಲರಿಗೂ ನಮ್ಮ ಮಕ್ಕಳನ್ನು ಶರೀಯತ್ ಕಾಲೇಜಿಗೆ ಸೇರಿಸಬೇಕೆಂಬ ಒಂದು ಭಾವನೆ ಅಲ್ಲಿಂದ ಹುಟ್ಟಿ ಬಂತು. ಅಲ್ಹಮ್ದುಲಿಲ್ಲಾ ಇನ್ನು ಎಷ್ಟೋ ಹೆಂಗಸರುಗಳು ಅದಕ್ಕೆ ಬೇಕಾಗಿ ಆತುರಿತಾ ಇದ್ದಾರೆ. ಬರುವ ವರ್ಷ
ಮೇಲಂಗಡಿಯಲ್ಲಿ ನಡೆಸಬೇಕಾದ ಅದೇ ರೀತಿ ದರ್ಗಾ ಸಮಿತಿ ನಡೆಸಬೇಕಂತ ಈ ಒಂದು ಕಾಲೇಜಿಗೆ ಎಷ್ಟು ಸ್ಥಳಾವಕಾಶ ಬೇಕಾಗಿ ಬರ್ತದೆ. ಕಾರಣ ಅಷ್ಟೊಂದು ಆ ಪರಿಸರದಲ್ಲಿರುವಂತಹ ಹೆಂಗಸರು ನಮಗೆ ಕಲಿಯಬೇಕೆಂಬ ಒಂದು ಭಾವನೆಗೆ ಮೂಡಿ ಬಂದಿದೆ. ಅದೊಂದು ಉನ್ನತವಾದಂಥ ಬೆಳವಣಿಗೆ ಆಗಿದೆ. ಕಾರಣ ಒಂದು ಹೆಣ್ಣೊಂದು ಕಲಿತರೆ ಅದೊಂದು ಸಂಸಾರವು ಕಲಿತಂತೆ. ಆ ರೀತಿ ಮಾತ್ರವಲ್ಲ, ನಮ್ಮ ಹೆಂಗಸರು ಕಲಿತರೆ ಮಕ್ಕಳಿಗೆ ಬೇಕಾದಂಥ ಪಾಠ ಪದ್ಧತಿಗಳು ಅವರು ಯಾವ ರೀತಿಯಾಗಿ ಜೀವಿಸಬೇಕು ನಾವು ನೋಡ್ಬೋದು. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ನಮ್ಮ ಮನೆಗೆ ನಾವು ಎಷ್ಟೋ ಅಲ್ಲಿಗೆ ಬರುವಂಥ ಅತಿಥಿಗಳಿರ್ತಾರೆ. ಅವರು ಬರುವಾಗ ಮಗು ಮೂತ್ರ ಮಾಡಿದರೆ ಅದನ್ನು ಯಾವ ರೀತಿಯಾಗಿ ಅದನ್ನು ಶುಚಿತ್ವಗೊಳಿಸಬೇಕು ಎಂಬುದನ್ನು ಕುರಿತು ತಿಳಿದಂಥ ಹೆಂಗಸರು ಅದನ್ನು ಬಟ್ಟೆ ತಂದು ಒರೆಸ್ತಾರೆ. ಆ ನಜಸ್ಸನ್ನು ಇಡೀ ಆ ಮನೆಗೆ ಮೊತ್ತ ಎಲ್ಲ ಭಾಗಕ್ಕೂ ಅವರು ಮಾಡ್ತಾರೆ. ಉದು ಮಾಡಿ ಚಪ್ಪಲಿಯನ್ನು ಹೊರಗೆ ಹಾಯಿಸಿಕೊಂಡು ಅವನು ಒಳಗೆ ಬರುವಾಗ ಆ ನಜಸ್ಸಿನಿಂದ ಬಂದು ನಮಾಜ್ ಮಾಡ್ತಾನೆ. ಅವನ ನಮಾಜ್, ಮನೆಯವರ ನಮಾಜ್, ಚಿಕ್ಕದಿಂದ ಇಷ್ಟ ತನಕ ಮಾಡಿದ ನಮಾಜ್ ಎಲ್ಲ ವ್ಯರ್ಥವಾಗ್ತಾ ಇದೆ. ಅದನ್ನೆಲ್ಲ ಸರಿಪಡಿಸಬೇಕಾದರೆ ಯಾವ ರೀತಿ ಶುಚಿತ್ವ ಮಾಡಬೇಕು, ಯಾವ ರೀತಿ ಮಕ್ಕಳಿಗೆ ಪಾಠವನ್ನು ಕಲಿಸಿಕೊಡಬೇಕು ಎಂಬಿತ್ಯಾದಿ ಕಾರ್ಯಗಳು ಮಕ್ಕಳಿಗೆ ಕಲಿಸಿಕೊಡಬೇಕಾದರೆ ಮನೆಯಲ್ಲಿರುವಂಥ ಹೆಂಗಸರು ಕಲಿತೇ ಅದು ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ನಮ್ಮ ದರ್ಗಾ ಸಮಿತಿಯು ಈ ಒಂದು ಇಲ್ಲಿಯ ನುಸ್ರತುಲ್ ಇಸ್ಲಾಂ ಚಾರಿಟೇಬಲ್ ಟ್ರಸ್ಟ್, ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಉತ್ತಮವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಇದು ಇನ್ನೂ ಎತ್ತರಕ್ಕೆ ಬೆಳೆಯಬೇಕು. ನಾನು ಅನಿಸ್ತೇನೆ ಈ ಒಂದು ಪರಿಸರದಲ್ಲಿ ಉಳ್ಳಾಳದಲ್ಲಿ ಅತ್ಯಧಿಕ ಜನಸಂಖ್ಯೆ ಇರುವಂತಹ ಒಂದು ಏರಿಯಾ ಆಗಿದೆ. ಇಲ್ಲಿ ಒಂದು ಉತ್ತಮವಾದಂಥ ಎಷ್ಟೋ ಮಕ್ಕಳನ್ನು ತೆಗೆದು ಕಲಿಸುವಂಥ ಒಂದು ಸಂವಿಧಾನ ಮಾಡಿದರೆ ಇಲ್ಲಿಗೆ ಖಂಡಿತವಾಗಿ ಬರಲು ಸಿದ್ಧರಾಗಿರ್ತಾರೆ. ಮಾತ್ರ ಅಲ್ಲ, ಅವರಿಗೆ ಒಂದು ಉತ್ತಮವಾದ ಒಂದು ದೀನಿ ಪಾಠ ಕಲಿಸುವ ಮುಖಾಂತರ ನಮ್ಮ ಸಂಸ್ಥೆ ನಮಗೆ ಅಲ್ಲಾಹು ತಾಲ ದೊಡ್ಡದಾದ ಅನುಗ್ರಹವನ್ನು ಕರುಣಿಸ್ತಾನೆ ಎಂದು ಹೇಳುತ್ತಾ ಅಲ್ಲಾಹು ನಮ್ಮನ್ನು ಇದನ್ನು ಸ್ವೀಕರಿಸಲಿ ಎಂದು ಹೇಳಿಕೊಂಡು ಇದಕ್ಕೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. അൽഹംദുലില്ലാ വസ്സലാത്തു വസ്സലാമു അലാ അഷ്റഫിൽ മുർസലീൻ അമ്മാ ബഅദു. ഒരു പളക്ക മാത്രം മാഷാ അല്ലാ നുസ്രത്തുൽ മസാക്കിൻ ചാരിറ്റബിൾ ട്രസ്റ്റിൻ്റെ അധീനത്തിൽ ഈ ഒരു പെണ്ണുങ്ങളെ ക്ലാസ് വലിയൊരു വിഷയം. ഞങ്ങൾ ചാരിറ്റബിൾ വൈസ് പ്രസിഡന്റ് മുസ്തഫാക്ക ചൊന്ന വിഷയം അത് ഞങ്ങൾ ഉസ്താമാർ ചർച്ചയാക്കുന്ന ഏറ്റവും ടോപ്പ് സബ്ജക്റ്റ്. ഒന്ന് ഇപ്പോഴത്തെ പെണ്ണിങ്ങ ഫുള്ള് മങ്ങിലത്തേക്ക് പോകേണ്ടത്, അതൊരു വിഷയം. പുറത്ത് പിന്നെ ഒന്ന് മോളിലേക്ക് പോകേണ്ടത്. ഇപ്പോൾ അത് ഞാൻ ചൊല്ലാൻ കാരണം മുഞ്ഞാന്നൊരു തൊലാക്കിൻ്റെ കേസ് ബന്ത്. അപ്പം ഞങ്ങൾ മീറ്റിങ്ങിൽ ഇന്ന് അങ്ങനെ ഭയങ്കര ചർച്ചയായിട്ട് അപ്പോൾ പെണ്ണ് ചൊല്ലിട്ട് ഞങ്ങൾക്ക് മാപ്പിളെ വേണ്ടാന്ന് അതേ ഒരേ പളക്കം. അപ്പം ഞങ്ങൾ കേട്ട തപ്പെന്തു കണ്ടോണ്ടില്ല. ഞങ്ങൾ പിന്നെ കേട്ട എന്ത് തപ്പെന്തിരാ മാപ്പിളൻ്റെ ഈ ഓള് ചൊല്ലേ ഇല്ല. പിന്നെ ഞങ്ങൾ കേട്ട പെണ്ണ് ചൊന്നെ നൻ്റെ ഫിസാ മാൾക്ക് കൂട്ടിക്കൊണ്ട് പോയിട്ടേ ഇല്ല. ഇങ്ങനത്തെ എല്ലാം പെണ്ണിങ് ഇതുകൂടെ ഉള്ളത്തെ അപ്പം ഞാൻ ചൊല്ലിട്ട് ഇങ്ങനത്തെ ഒരു പരിസ്ഥിതിയുള്ള ഈ ടൈമിൽ പെണ്ണുങ്ങളെല്ലാം ഇപ്പോഴത്തെ മക്കളെ തിങ്കല്ലോ ഇങ്ങനെ ഒരു ചുറ്റണോ, മോൾക്ക് പോകണ്ടേ, ഷോപ്പിംഗ് മാള്, കറാവളി ഉത്സവം ഇങ്ങനത്തെ എല്ലാം പോകണമെന്നുള്ളൊരു തിങ്ക് വേണ്ട ഈ ഒരു മൂമെൻറ്റിൽ മാഷാ അല്ലാ മക്കൾക്ക് പെണ്ണുങ്ങൾക്ക് പഠിക്കറ. ഖുർആനിൽ നിങ്ങൾ നോക്കൂ, സൂറത്തു നിസാ ചൊല്ലിട്ട് ഒരു സൂറത്ത് ഖുർആനിലുണ്ട്. പെണ്ണുങ്ങളെ വിഷയത്തിൽ ഒരു സൂറത്തുണ്ട്. ആണുങ്ങളെ പേരിൽ സൂറത്തില്ല. സൂറത്ത് ഒരു റിജാല് ചൊന്തില്ല. സൂറത്ത് നിസാ എന്ന് ചൊന്ത് പെണ്ണുങ്ങളെ ഒരു പേരിലൊരു സൂറത്ത് തന്നെ ഖുർആനിലുണ്ട്. അപ്പോൾ പെണ്ണുങ്ങൾക്ക് ഇൽമു കൊടുത്തെങ്കിൽ ഭാര്യ നല്ല. നേരത്തെ ഞങ്ങളെ മഞ്ഞനാടി കെ മഞ്ഞനാടി ചൊന്ന പോലെ ഒരു പെണ്ണിങ്ങ പഠിച്ചെങ്കിൽ ഒരു ശാല ഓപ്പൺ ആയ പോലെ, ഒരു സ്കൂൾ ഓപ്പൺ ആയ പോലെ, അത് കറക്റ്റ് വിഷയം. അതുകൊണ്ട് ഈ വിഷയത്തിൽ മാഷാ അല്ലാ ഇപ്പം എല്ലാ മൊഹല്ലല് പെണ്ണുങ്ങൾക്ക് പഠിപ്പാട്ടിന് വേണമായിട്ടുള്ള തീരുമാനം എടുത്തുകൊണ്ടുണ്ട്. അത് വലിയൊരു വിഷയം. അള്ളാഹു സുബ്ഹാനഹു തആല നമ്മളെ ഊടെ തുടങ്ങിയ ഈ ഒരു ക്ലാസ് നല്ല സക്സസ് ആക്കി അള്ളാഹു തരട്ടെ. ഇന്നത്തെ ഈ ഒരു ശുറുവാത്ത് കാണുമ്പോൾ, ഇതിൻ്റെ ഒരു സ്റ്റാർട്ടിങ് കാണുമ്പോൾ ഒരു നല്ല ഹെജ്ജ പോലെ കണ്ട് വലിയ ഉസ്താമാർ വന്നറ്, ദർഗാ അധ്യക്ഷർ വന്നറ്, തോടാർ ഉസ്താദ് വലിയ മുദരീസാണ് അയാൾ വന്നറ്. അത് മാത്രമല്ല ഇപ്പം ഞങ്ങളെ പെണ്ണുങ്ങളെ ക്ലാസ്, അതായത് പെണ്ണ് മക്കൾക്ക് ദർഗയിൽ ഹിഫ്ദുൽ ഖുർആൻ കോളേജ് സ്റ്റാർട്ടാക്കിയിട്ട് അതിൽ ഇപ്പം 100 മക്കളുണ്ട്. അതിൽ ഒരു പെണ്ണ് 19 ജുസായിട്ട് 1.5 വർഷത്തിൽ, ഒരു 8 മക്ക 10 ജുസിന് മേലെ ജുസായിട്ട്. ആ മക്കൾക്ക് മൊബൈലില്ല. ആ മക്ക 5 വക്ത് നിസ്കാരം ഇമാം ജമാഅത്തായിട്ട് ദിക്ർ, ഖുർആൻ, സ്കൂൾ എല്ലാ നോളേജ് ഞങ്ങളെ ദർഗാ ക്യാമ്പസിൽ എന്തൊരു ചന്തത്തിൽ അവിടെ നടന്നുകൊണ്ടുണ്ട്. മാഷാ അല്ലാ ഇതുപോലത്തെ നല്ല കാര്യങ്ങളാക്കിയതൊക്കെ നിങ്ങൾക്ക് എല്ലാവർക്കും നന്ദി പറഞ്ഞുകൊണ്ട് 2 വാക്ക് സംസാരിക്കാൻ അവസരം തന്ന ഈ നുസ്രത്തുൽ മസാക്കിൻ എല്ലാവിധ ആശംസകൾ നേർന്നുകൊണ്ട് അസ്സലാമു അലൈക്കും വറഹ്മത്തുള്ളാഹി വബറകാതുഹു. ചൊല്ലെ ആ ശിബിരത്തെ ഒരു 2 വിഷയ ചൊന്തു എൻ്റെ പൽക്കത്തെ നിപ്പാട്ടെ. മാഷാ അല്ലാ ഞങ്ങളെ അലേക്കലത്തെ പരിസരത്തെ പെണ്ണിക്ക് ഒരു സുവർണ ಅವಕಾಶ. ಕಾರಣ ನಾಳೆಗೆ ನಂಗೆ ಬೆರಳು ಗಡಿಕೆ ಒಂದು ಅವಕಾಶ ಬರೋಗು ತೀರಾ ಚಂತು ನುಸ್ರತುಲ್ ಮಸಾಕಿನ್ ಫಸ್ಟ್ಗೆ ಪಾವತಿ ಹೆಣ್ಣು ಮಕ್ಕಳಿಗೆ ಫ್ರೀ ಹಾಕಿದ್ದು, ಮಂಗಿಲ್ ಹಾಕಿದ್ದು, ಲಾಸ್ಟ್ಗೆ ಪಾವತಿ ಹೆಣ್ಣು ಮಕ್ಕಳು ಫ್ರೀ ಎಜುಕೇಷನ್, ಧಾರ್ಮಿಕ ಎಜುಕೇಷನ್ കൊടുക്കൂ മുന്നൽ വന്നത്. ഈ ഒരു അവകാശത്തെ അലേക്കല പരിസരത്തിലുള്ള എല്ലാ പെണ്ണുങ്ങ ഇതിനെ ഉപയോഗപ്പെടുത്തുന്നു.
അങ്ങനത്തെ ഒരു സന്ദർഭം വന്നെങ്കിൽ ദൂരത്തങ്ങ് ബണ്ടെങ്കും അതുക്കും ഇങ്ങ വ്യവസ്ഥ ആക്കറാറുണ്ട് ചൊന്നാറ്. അതേപോലെ ഞങ്ങളെ സയ്യദ് മദൻ ഇഫുൽ ഖുർആൻ കോളേജിലെ ശരീഅത്ത് പഠിക്കരെ മക്ക, അതേപോലെ ശരീഅത്ത് പഠിക്കರೆ പരിപാടി ಟೀಚರ್ ಉಡೆಯಿಂದ ಬಂತುಂಡು. നല്ല ಸಹಲ ಚೊವರು, നല്ല ಟೀಚರ್, നല്ല ശരീഅത്ത് ബിരുദെടുത്ത ടീച്ചർ ഇവിടെ ക്ലാസ് എടുക്കുക ಬಂದು. അതേപോലെ അയ്മര കൂടെ ഒരു 4-5 മക്ക കുറേ ആൾമാർക്ക് ചൊന്ത് കൊടുക്കും കൂടെ കുറേ നാൾ ಬಂಡಾರು. ഇതിരെಲ್ಲ നിങ്ങൾ ഉപയോഗപ്പെടുത്തണം. ഇൻഷാ അല്ലാ മുന്നൽക്ക് നല്ല അഭിവൃദ്ധി സ്വന്ത ബിൽഡിങ്ങിൽ ಹಾಸ್ಟೆಲ್ ರೂಪത്തിൽ അല്ലെങ്കിൽ ಬಂಧುಬೋಂಡ ರೂಪത്തിൽ ಇದ್ರ ಬೆಲ್ಲ ಅವರ ಅಭಿವೃದ್ಧಿ ಎತ್ತಬಾಟು ಚುಂತು ಅವಕಾಶ ತಂದು ನನ್ನಿ ಚಂದ ನನ್ನ ಪಲ್ಕത്തിന് ಪಾಡ್ರೆ. ಇವತ್ತಿನ ಈ ಶಿಕ್ಷಣದ ಬಗ್ಗೆ, ಈ ಹೆಣ್ಣುಮಕ್ಕಳ ಶೈಕ್ಷಣಿಕದ ಒಂದು ಅಗತ್ಯದ ಬಗ್ಗೆ ಮಾತಾಡಿದ್ದಾರೆ. ಮಾಷಾ ಅಲ್ಲಾ, ಎಲ್ಲರೂ ಅರ್ಥಪೂರ್ಣವಾಗಿ ಹೇಳಿದ ಮಾತಿನ ಮೇಲೆ ನನ್ನ ಮಾತೇನೂ ಇಲ್ಲ. ಎಲ್ಲ ಮಾತಾಡಿದವರು ಹೇಳಿದ್ದು, ಒಂದು ಹೆಣ್ಣು ಕಲಿತರೆ ಒಂದು ಶಾಲೆ ತೆರೆದಂತೆ. ಅದು ಶಾಲೆ ಮನೆಯಲ್ಲಿ ಆಗಿ ಎಲ್ಲದಕ್ಕೂ ಉತ್ತಮವಾದ ಒಂದು ವಾತಾವರಣ ನಿರ್ಮಾಣ ಮಾಡ್ತದೆ. ಕೆಲವರ ಅಭಿಪ್ರಾಯ ಮದುವೆ, ಸಿ ಸೆಂಟರ್ ಎಂಥದ್ದು, ಪಿಜ್ಜಾ ಸೆಂಟರ್, ಆ ಸೆಂಟರ್, ಈ ಸೆಂಟರ್, ಅಥವಾ ಸ್ವಸಹಾಯ ಸಂಘದ ಸಾಲಕ್ಕಾಗಿ ಬೀಸು ರೋಡ್ ಬಂಟ್ವಾಳಕ್ಕೆ ಹೋಗೋದು, ಇದೆಲ್ಲ ನಮ್ಮ ಸಮಾಜದಲ್ಲಿರುವಂಥ ಒಂದು ಪಿಡುಗು. ನನ್ನ ಅನಿಸಿಕೆ, ಆ ಪಿಡುಗನ್ನು ಎದುರಿಸಿದರೆ ಪಿಡುಗು ನಿವಾರಣೆ ಆಗುವುದಿಲ್ಲ. ನನ್ನ ಭಾವನೆ, ಅದು ಸರಿಯೋ ತಪ್ಪು ಗೊತ್ತಿಲ್ಲ. ಪಿಡುಗನ್ನು ನಾವು ವಿರೋಧಿಸಿದಷ್ಟು ಇವತ್ತದಕ್ಕೆ ಹಠ ಜಾಸ್ತಿ, ಏನಾಗುತ್ತೆ ನೋಡುವ ಅಂಥೇಳಿ. ಆ ಒಂದು ಸ್ವಭಾವ ನಮ್ಮಲ್ಲಿ ಈಗ ಪ್ರಾರಂಭ ಆಗಿದೆ. ಅದನ್ನು ಅಳಿಸಿ ಹಾಕಬೇಕಾದ್ರೆ ಇಂಥ ಮಹಿಳಾ ಶೈಕ್ಷಣಿಕ ವಿದ್ಯಾಭ್ಯಾಸ ಇವತ್ತು ಈ ರೀತಿ ಇದ್ದರೆ ನಾಳೆ ನಾಡಿದ್ದಕ್ಕೆ ಇದು ಬಹಳ ಉಪಕಾರ ಆಗ್ತದೆ. ನಮಗೆ ಇವತ್ತಿಗಿಂತ ನಾಳೆ ನಾಡಿದ್ದು ಅಗತ್ಯ ಆಗಿದೆ. ಇವತ್ತು ನಾವು ಕಳೆದುಕೊಂಡು ಆಯಿತು, ನಾವು ಸರ್ವಸ್ವವನ್ನು ಕಳೆದಿದ್ದೇವೆ. ವಿದ್ಯೆ ಇಲ್ಲ ಅಂತ ಹೇಳುವ ಮಾತು ಸುಮ್ಮನೆ. ಇಲ್ಲಿ ಒಮ್ಮೆ ಸಾಕ್ಷರತಾ ಆಂದೋಲನ ಆಗಿತ್ತು. ಇಲ್ಲಿ ಬಹಳಷ್ಟು ಹಿಂದೆ ಇದೆ ಸಾಕ್ಷರತೆಯಲ್ಲಿ ಅಂತ ಹೇಳಿದರು. 100% ರಾಂಗ್. ಯಾಕಂತ ಹೇಳಿದ್ರೆ ಮುಸಲ್ಮಾನರು 100% ಸಾಕ್ಷರತೆ ಇದ್ದವರು. ಅದು ಕನ್ನಡದಲ್ಲಿ ಆಗಬೇಕು ಅಂತೇನಿಲ್ಲ, ಇಂಗ್ಲೀಷಲ್ಲಿ ಆಗಬೇಕು ಅಂತಿಲ್ಲ. ನಮ್ಮ ಎಲ್ಲ ಮಕ್ಕಳು ಅರಬಿಕ್ಕಲ್ಲಿ ಮದ್ರಸದಲ್ಲಿ ಸಾಕ್ಷರತರು. ಎಲ್ಲ ತಿಳ್ಕೊಂಡು ಮಾಡುವಂಥ ತಪ್ಪಾಗಿದೆ ನಾವು ನಿರ್ವಹಿಸುವಂಥದ್ದು. ಇದಕ್ಕೆ ಕಾರಣ ಮುಸ್ತಫಾ ಹೇಳಿದಾಗೆ, ನಮ್ಮ ಉಸ್ತಾದ್ ಅವರು ಹೇಳಿದಾಗೆ, ವಿದ್ಯಾಭ್ಯಾಸ ಇದ್ದುಕೊಂಡು ಅಲ್ಲಾಹನ ಭಯ ಇಲ್ಲದಂಥ ಏಕ ಮಾತ್ರ ಕೆಲಸ ಆಗಿದೆ. ಅಲ್ಲಾಹನ ಭಯವನ್ನು ಹುಟ್ಟುವಂಥ ಕೆಲಸ ನಾವು ಇವತ್ತು ಮಾಡಿಸಬೇಕು. ನಾವು ಓದ್ತೇವೆ, ನಮಗೆಲ್ಲ ಗೊತ್ತಿದೆ. ಇವತ್ತು ಎಲ್ಲ ಓದಿ ತಿಳ್ಕೊಂಡವರೇ ಜಾಸ್ತಿ ಈಗ ಅನ್ಯಾಯ ಅನಾಚಾರಗಳು ಮಾಡುವಂಥದ್ದು. ಕಾರಣ ಏನು? ಅಲ್ಲಾಹನ ಭಯ ಇಲ್ಲ. ಅಲ್ಲಾಹನ ಭಯ ಹುಟ್ಟಿಸುವಂಥ ವೇದಿಕೆ ಮೇಲೆ ಮುಂಡಾಸುದಾರಿಗಳಾಗಲಿ ಅಥವಾ ಕೋಟುದಾರಿಗಳಾಗಲಿ ಅಥವಾ ಉಮರಾಕಲಾಗಲಿ ಬರೀ ಮಾತಿಗೆ ಹೇಳಿದರೆ ಸಾಲದು. ನಮ್ಮ ಪ್ರವೃತ್ತಿ, ನಾವು ನಮ್ಮ ಜೀವನದಲ್ಲಿ ಅಳವಡಿಸುವಂಥ ಆ ಒಂದು ವಿಚಾರ ವಿನಿಮಯಗಳು ಅದು ಇನ್ನೊಬ್ಬರಿಗೆ ಮಾದರಿಯಾದಾಗ ಮಾತ್ರ ನಾವು ಹೇಳಿದ ಬೋಧನೆ ಜನಸಾಮಾನ್ಯರಿಗೆ ಅದು ತನ್ನ ಮನಸ್ಸಲ್ಲಿ ತಗೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ನೀವೆಲ್ಲ ಇದಕ್ಕೆ ಒಂದು ಕೈ ಜೋಡಿಸಿಕೊಂಡು, ನುಸ್ರತುಲ್ ಮಸಾಕಿನ್ ಅನೇಕ ಕೆಲಸವನ್ನು ಮಾಡಿದವರನ್ನು ಹೊಗಳುವ ಕೆಲಸ ಅಗತ್ಯ ಇಲ್ಲ. ಅದು ಬಹಳಷ್ಟು ಸಾರಿ ಹೊಗಳಿ ಆಗಿದೆ, ಅದು ಎಲ್ಲರಿಗೂ ಗೊತ್ತಿದೆ ಮಾಡುವ ಕೆಲಸ. ಈ ಒಂದು ಕೆಲಸ ಆಸಿಫ್ ಅವರು ಹೇಳಿದರು, ಮೇಲಂಗಡಿಯಲ್ಲಿ ಪ್ರಥಮ, ಆಲೆಕಲ್ಲಿ ದ್ವಿತೀಯ, ಇನ್ನು ಮುಂದಕ್ಕೆ ಹೋಗಬೇಕು. ಮೇಲಂಗಲಿಯಲ್ಲಿ ಮಾಡಬೇಕು ಅಂತ ಹೇಳಿ ಮರ್ಹೂಮ್ ಇಬ್ರಾಹಿಂ ಹಾಜಿ ಅವರು ನೆಕ್ಕಿಲಾಡಿ ಉಸ್ತಾದ್ ಅವರನ್ನು ಕರೆದು 15 ಹುಡುಗಿಯರನ್ನು ಅಲ್ಲಲ್ಲಿ ಹೆಕ್ಕಿ ಇಟ್ಟು ಒಂದು ಬಸ್ಸಿನ ವ್ಯವಸ್ಥೆ ಮಾಡಿ ಪ್ರಾರಂಭ ಮಾಡಬೇಕು ಅಂತಾಗುವಾಗ ಅವರು ಅಲ್ಲಾಹನ ಅನುಜ್ಞೆಕರಿಗೆ ಹೋದರು.
ಈಗತ್ತೂ ಅದರ ಸಮಯ ಬಂದಿದೆ. ಮುಸ್ತಫಾ ಅವರು ಮಾಡಿದ್ದಾರೆ, ಭಾಳ ಚೆನ್ನಾಗಿ ನಡೀತಾ ಇದೆ. ಇದು ಕೂಡ ಇಲ್ಲಿ ಚೆನ್ನಾಗಿ ನಡೆಯುವಂಥ ವ್ಯವಸ್ಥೆಗೆ ಎಲ್ಲ ವ್ಯವಸ್ಥೆ ಇಲ್ಲಿ ಇದೆ. ಆದರೆ ನನ್ನ ಒಂದು ಸಲಹೆ ಏನು ಅಂತ ಹೇಳಿದರೆ, ನೀವು ಫೀಸ್ ಫಿಕ್ಸ್ ಮಾಡುವುದಿಲ್ಲ, ತಗೊಳ್ಳೋದಿಲ್ಲ ಅಂತ ಗೊತ್ತಾಗಿದೆ. ಆದರೆ ಇಲ್ಲಿಗೆ ಕಲೀಲಿಕ್ಕೆ ಬರುವ ಮಕ್ಕಳು ಏನಾದರೂ ಒಂದು ಫೀಸ್ ನಿಮ್ಮ ಕೈಯಿಂದ ನೀವು ಕೊಡಬೇಕು, ಉಂಟಾ? ಕೊಡಬೇಕು. ಯಾಕೆ ಅಂತ ಹೇಳಿದರೆ, ನೀವು ಹಣ ಕೊಟ್ಟು ಬಂದು ಸೇರಿದ ಸಂಸ್ಥೆಯ ಮೇಲೆ ನಿಮಗೆ ಜಾಸ್ತಿ ಪ್ರೀತಿ ಇರ್ತದೆ. ಇದು ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದರೆ, ಉಳ್ಳಾಳದಲ್ಲಿ ಒಂದು ಮಾತಿದೆ, ಸೈಯದ್ ಮದನಿ ಅರೇಬಿಕ್ ವ್ಯವಸ್ಥೆಯಿಂದ ನಡೆಯುವ ಮದ್ರಸೆಗಳಲ್ಲಿ ವಿದ್ಯೆ ಸರಿ ಇಲ್ಲ ಅಂತೇಳಿ. ಬೇರೆ ಪಕ್ಕದ ಮದ್ರಸೆಗಳಲ್ಲಿ 1,500 ರೂಪಾಯಿ ಕೊಟ್ಟು, ಗಾಡಿಯ ಖರ್ಚು ಕೊಟ್ಟು, 2,800 ಕೊಟ್ಟು ಹೋಗುವ ಮಕ್ಕಳದು ವಿದ್ಯಾಭ್ಯಾಸ ಸರಿ ಇದೆ. ಅಲ್ಲಿ ಕಾರಣ ಏನು ಅಂತ ಹೇಳಿದರೆ, ಧರ್ಮಕ್ಕೆ ಬಂದು ಇಲ್ಲಿ ಹೋಗುವಾಗ ಇದರ ಬಗ್ಗೆ ಯಾರಿಗೂ ಇದಿಲ್ಲ. ಇದು ಇಬ್ರಾಹಿಂ ಹಾಜಿಗೆ ಬೇಕಾಗಿಯೋ ಅಥವಾ ಸೈಯದ್ ಮದನಿ ಅವರ ಹೆಸರನ್ನು ಉಳಿಸಲಿಕ್ಕೆ ಬೇಕಾಗಿಯೋ ಈ ಮದ್ರಸೆ ಇರುವಂತಾಗಿದೆ. ನಮ್ಮ ಮಕ್ಕಳು ಕಳೆಯುವ ಜಾಗದಲ್ಲಿ ನಾವು ಹೋಗಿ ಅದನ್ನು ನೋಡಬೇಕು. ಉಸ್ತಾದರು ಹೆಚ್ಚು ಒಂದು ಬಡಿದರೆ ಮಾತ್ರ ಹೋಗಿ ಮುಂಡಾ ಸೆಲೀಲಿಕ್ಕೆ ಹೋಗೋದಲ್ಲ, ತನ್ನ ಮಗು ಹೇಗೆ ಇದೆ ಅಂತ ಕೇಳಲಿಕ್ಕೆ ಹೋಗುವಂಥ ಪರಿಪಾಠ ಬೆಳೆಸಬೇಕು. ಏನಾಗಿದೆ, ತಂದೆಯಾದವನಿಗೆ ಪುರುಸೊತ್ತಿಲ್ಲ, ತಾಯಿಯಾದವರು ಶಾಲೆಯ ಮೀಟಿಂಗ್ ಹೋಗಲಿಕ್ಕೆ ರೆಡಿ ಇದ್ದಾರೆ, ಮದ್ರಸದ ಮೀಟಿಂಗ್ಗೆ ಬರಲಿಕ್ಕೆ ರೆಡಿ ಇರುವುದಿಲ್ಲ. ಆ ರೀತಿಯ ಕೊರತೆಯಿಂದಾಗಿ ನಮ್ಮ ಮದ್ರಸೆಗಳು ಇವತ್ತು ಹಿಂದೆ ಬಿದ್ದಿದೆ. ಉತ್ತಮವಾದಂಥ ಎಲ್ಲ ಥರದ ಉಸ್ತಾದುಗಳು ನಮ್ಮಲ್ಲಿ ಇದ್ದಾರೆ. ಆದ್ದರಿಂದ ಮದ್ರಸವನ್ನು ದೂರುವುದಕ್ಕಿಂತ, ಸಂಸ್ಥೆಯನ್ನು ದೂರುವುದಕ್ಕಿಂತ ನಮ್ಮ ಮಕ್ಕಳ ಭವಿಷ್ಯತ್ತು ವಿದ್ಯಾಭ್ಯಾಸದ ಬಗ್ಗೆ ನಾವೇ ಗಮನ ಕೊಡಬೇಕು ಅಂತ ಹೇಳಿ, ಈ ಒಂದು ತರ್ಬಿಯತ್ ಕ್ಲಾಸ್ ಕಾಲೇಜು ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳಿ ಸರ್ವ ರೀತಿಯ ಸಹಕಾರಗಳನ್ನು ಕೂಡ ಉಳ್ಳಾಳ ದರ್ಗಾ ಇದಕ್ಕೆ ನೀಡಲಿಕ್ಕೆ ತಯಾರಿ ಇದೆ. ಎಲ್ಲ ನಮ್ಮ ಮೊಹಲ್ಲದಲ್ಲಿ ಮದ್ರಸೆಗಳಲ್ಲಿ ಮಾಡುವುದಾದರೂ ಕೂಡ ಇದಕ್ಕೆ ಕೈ ಜೋಡಿಸಲಿಕ್ಕೆ ಉಳ್ಳಾಳ ಸೈಯದ್ ಮದನಿ ದರ್ಗಾ ಆಡಳಿತ ಸಮಿತಿ ಸಹಕರಿಸಕ್ಕೆ ರೆಡಿ ಇದೆ ಅಂತ ಹೇಳುವ ಮಾತನ್ನು ಹೇಳಿ, ಈ ಒಂದು ವ್ಯವಸ್ಥೆ ಉತ್ತಮವಾಗಿ ನೀವು ಮಾಡಿದ್ದಕ್ಕಾಗಿ ಪ್ರತ್ಯೇಕವಾಗಿ ಮೇಲಂಗಡಿ ಮತ್ತು ಅಲೆಕಳದವರಿಗೆ, ಅಂದರೆ ಇದು ಒಂದು ಪ್ರಶಂಸೆ ಹೊಗಳಿಕೆ ಅಲ್ಲ. ಯಾಕೆಂತ ಹೇಳಿದರೆ, ಹೆಣ್ಣು ಮಕ್ಕಳನ್ನು ಈ ರೀತಿ ನೀವೊಂದು ಉತ್ತೇಜಿಸುವಂಥ ಮಾಡಿದ ವಿಚಾರ ಇದು ಖಂಡಿತವಾಗಿಯೂ ನಿಮಗೆ ಪರಲೋಕದಲ್ಲಿ ಅಲ್ಲಾಹನ ಒಂದು ಪ್ರತಿಫಲ ಖಂಡಿತವಾಗಿಯೂ ಇದೆ ಅಂತ ಹೇಳಿ. ಯಾಕೆಂದರೆ ಇದು ನಾವು ಅಲ್ಲಿ ನೀವು ಪರ್ಮನೆಂಟ್ ರಾತ್ರಿ ಹಾಸ್ಟೆಲೆಲ್ಲ ಮಾಡಲಿಕ್ಕೆ ಹೋಗಬೇಡಿ. 3 ವರ್ಷ 5 ವರ್ಷ ನಡೆದ ಮೇಲೆ ಪರಿಸ್ಥಿತಿ ನೋಡಿ. ಯಾಕೆಂದರೆ ಹೆಣ್ಣು ಮಕ್ಕಳ ಬಗ್ಗೆ ಬಹಳಷ್ಟು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಕೆಲಸ ಇದೆ. ಇವತ್ತು ಅನ್ಯ ಜಾತಿಯ ಹೆಣ್ಮಕ್ಳನ್ನು ಬೇಕಾದರೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಉಂಟು. ನಮ್ಮ ಹುಡುಗಿಯರ ಪರಿಸ್ಥಿತಿ ಆ ರೀತಿ. ಯಾಕೆ, ನಾವೆಲ್ಲರೂ ಕಷ್ಟದಲ್ಲಿದ್ದರೂ ಕೂಡ ಯಾರೂ ಕೂಡ ಬಡವರಾಗಿಲ್ಲ. ನಾವು ಮಧ್ಯಮ ವರ್ಗದವರಿಗೂ ಕೂಡ ನಾವು ನಮ್ಮ ಶ್ರೀಮಂತಿಕೆಯನ್ನು ತೋರಿಸ್ತಾ ಇದ್ದೇವೆ. ಮುಸ್ತಫಾ ಹೇಳಿದಾಗೆ ವಿಟ್ಲಕ್ಕೆ ಬಿಸಿಲೊಡಿಗೆ ಸಾಲಕ್ಕೆ ಹೋಗೋದು ಯಾಕೆ? ಇಸ್ಲಾಂ ಎಲ್ಲಿ ಹೇಳಿದೆ ಆ ರೀತಿ ಒಂದು ನೀನು ಜೀವನ ಮಾಡು ಅಂತ ಹೇಳಿ? ಇದ್ದದ್ರಲ್ಲಿ ನಾವು ಸುಧಾರಿಸಬೇಕು. ಆದರೆ ಇದ್ದದ್ರಲ್ಲಿ ಸುಧಾರಿಸಲಿಕ್ಕೆ ನನಗೆ ಮನಸ್ಸಿಲ್ಲ. ಕಾರಣ, ತವಾಜಿಯವರ ಹತ್ರ 3 ಕಾರ್ ಇದೆ, ತವಾಜಿಯವರ ಹತ್ರ ದೊಡ್ಡ ಬಸ್ ಇದೆ. ನಾನು ಕೂಡ ಅದೇ ರೀತಿಯಲ್ಲಿ ಆಗಬೇಕು ಅಂತೇಳಿ ಇದ್ದ ಫೈನಾನ್ಸಿಗೆ ಹೋಗಿ ಮಾಡುವ ವ್ಯವಸ್ಥೆಯಿಂದಾಗಿ ನಾನೆಲ್ಲರಿಗಿಂತಲೂ ಕಮ್ಮಿ ಇಲ್ಲ ಅಂತ ತೋರಿಸುವಂಥ ಒಂದು ನಾನು ನಿಮ್ಮನ್ನು ಇದು ಮಾಡಿದ್ದಲ್ಲ, ನಿಮ್ಮ ರೀತಿ ಆಗಬೇಕು ಅಂತೇಳಿ ನನಗೊಂದು ಆಸೆ. ನನಗೆ ದೇವರು ಕೊಟ್ಟ ಮೇಲೆ ನಾನು ಆಗಬೇಕಲ್ಲದೆ ಎಲ್ಲಿಂದಲೂ ತಂದು ಬಿಟ್ಟು ಮಾಡಿದರೆ ಪರಿಸ್ಥಿತಿ ಕೈ ಮೀರಿಕೊಂಡು ನಾವು ಇಸ್ಲಾಮಿನ ಚೌಕಟ್ಟಿನಿಂದ ಹೊರಗೆ ಬರುವಂಥ ಪರಿಸ್ಥಿತಿ ಆಗ್ತದೆ. ಅದರಿಂದ ಪ್ರತ್ಯೇಕವಾಗಿ ನಾನು ಹೆಣ್ಣು ಮಕ್ಕಳ ತಾಯಿಯಂದಿರಿಗೆ ನಾನು ಒಂದು ಕೊಡುವ ಮಾತು, ನಮ್ಮ ಎಲ್ಲಿಗೆ ನೀವು ಹೋಗಿ ಇಸ್ಲಾಮಿನ ಚೌಕಟ್ಟಿನೊಳಗೆ ಮಾಲಿಗೆ ಹೋಗಬೇಡಿ ಅಂತ ಯಾರು ಹೇಳಿದರೆ ಆಗಲ್ಲ. ಇವತ್ತು ಇಸ್ಲಾಮಿನ ಚೌಕಟ್ಟಿನೊಳಗೆ ಹೋಗಿ ಬರಬೇಕು. ಬೇರೆ ಆಶಯದವರು ಹೋಗ್ತಾರೆ, ಬೇರೆ ಎಲ್ಲರೂ ಹೋಗ್ತಾರೆ, ಹೋಗೋದವರು ಇವತ್ತಿಲ್ಲ. ಹೋಗೋದವ ಇದ್ದರೆ ನಾನೊಬ್ಬ ಮಾತ್ರ ಉಳ್ಳಾಳದಲ್ಲಿ. ಈಗ ಫಿಜಾಮಾಲಿ ಎಲ್ಲಿ ಅದರ ಬಾಗಿಲೇ ಗೊತ್ತಿಲ್ಲ ನನಗೆ. ಆ ರೀತಿಯ ಒಂದು ವಾತಾವರಣವನ್ನು ನಾವಾಗಿ ಕಲ್ಪಿಸಿದ್ದು ಇಸ್ಲಾಮಿನ ಚೌಕಟ್ಟಿನಲ್ಲಿ ಬದುಕಲಿಕ್ಕೆ, ಎಲ್ಲ ವ್ಯವಹಾರ ಮಾಡಲಿಕ್ಕೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆ ಅನುಗ್ರಹಿಸಲಿ ಅಂತ ಹೇಳಿ, ಉದಾಹರಣೆಗೆ ಒಂದು ಮಾತು ಹೇಳ್ತೇನೆ. ಮೊದಲು ನಿರ್ಮಲ ಅಂತ ಹೇಳುವಂಥ ಜಾಗದಲ್ಲಿ ಮಾತ್ರ ಹೊಲಿಗೆ ತರಬೇತಿ ಕೇಂದ್ರ ಇತ್ತು. ನಮ್ಮೆಲ್ಲ ಹೆಣ್ಮಕ್ಳು ಅಲ್ಲಿಗೆ ಹೋಗ್ತಾ ಇದ್ದದ್ದು. ಆ ಹೋಗುವ ಬರುವ ಪರಿಸ್ಥಿತಿಯನ್ನು ನೋಡಿ ಉಳ್ಳಾಳ ಜಮಾತ್ ಅದಕ್ಕೆ ಕೈ ಹಾಕಿ ಎಲ್ಲ ಮಸೀದಿಗಳಲ್ಲಿ ಮಾಡಿಕೊಟ್ಟಿತ್ತು. ಏನಾಯಿತು, ಉಳ್ಳಾಳ ಮಸೀದಿಯಲ್ಲಿ ಮಾಡಿಕೊಟ್ಟು ಮಿಷನ್ಗೆ ಹೊಲಿಗೆ ಅಂತ ಮಣ್ಣು ತಿಂದು ಇದಾಗಿ ಹೋಯ್ತು, ತುಕ್ಕು ಹಿಡಿದು ಹೋಯ್ತು. ಕೆಲಸ ಮಾಡುವವರಿಲ್ಲ, ಕಲಿಯವರಿಗೆ ಇಂಟ್ರೆಸ್ಟ್ ಇಲ್ಲ. ಅದರಲ್ಲಿ ಕಲಿತರೆ ಉದ್ಯೋಗ ಮಾಡಿಕೊಂಡು ಜೀವನ ಮಾಡ್ಬೋದು. ಅದು ಎಲ್ಲದಕ್ಕೆ ಉಳ್ಳಾಳ ದರ್ಗಾ ಮಾದರಿಯಾಗಿ ಕೆಲಸ ಮಾಡಿದೆ. ಅದನ್ನು ಸದುಪಯೋಗ ಯಾರು ಮಾಡಿಕೊಳ್ಳಿ. ನೀವು ಕೂಡ ಹೊಲಿಗೆ ಯಂತ್ರ ಮಾಡಿಕೊಂಡು ಹೆಣ್ಮಕ್ಕಳ ಒಂದು ಸ್ವಯಂ ಉದ್ಯೋಗಕ್ಕೆ ಆಗುವಂಥ ವ್ಯವಸ್ಥೆಯನ್ನು ಮಾಡಿ, ಮತ್ತು ನಿಮ್ಮ ಟ್ರಸ್ಟು ಈಗ 7 ವರ್ಷ ಆಯಿತು. 7 ವರ್ಷ
ನೀವು ಸರ್ಕಾರ ಗಮನ ಸೆಳೆಯುವಂಥ ಕೆಲವು ಕಾರ್ಯಕ್ರಮ ಮಾಡಬೇಕು. ಸರ್ಕಾರ ನೀವು ಮದುವೆ ಮಾಡಿದರೆ ಅಕ್ಕಿ ಕೊಟ್ಟರೆ ಮಾಡಿದರೆ ನಿಮಗೆ ಸರ್ಕಾರ ಗಮನ ಸೆಳೆಯುವುದಿಲ್ಲ. ಸರ್ಕಾರ ಗಮನ ಹರಿಸುವಂಥ ಕೆಲವೊಂದು ಕಾರ್ಯ ಮಾಡಿದರೆ ಈ ಟ್ರಸ್ಟಿಗೆ ಸರ್ಕಾರದಿಂದ ಅನುದಾನಗಳು ಸಿಗ್ತದೆ. ನಿಮ್ಮ ಲೆಕ್ಕಪತ್ರವನ್ನು ಮಾತ್ರ ನೀವು ನಿಮ್ಮ ಸ್ವಂತ ಅಂತೇಳಿ ಸುಮ್ಮನೆ ಇರಬಾರ್ದು, ಆಡಿಟ್ ಮಾಡ್ತಾ ಇರಬೇಕು. ಅದೆಲ್ಲ ಮಾಡಿಕೊಂಡಿದ್ರೆ ನಿಮಗೆ ಅಂಥ ವ್ಯವಸ್ಥೆಗೊಳಿಸಿದೆ. ಅದನ್ನು ಕೂಡ ನಮ್ಮ ಮಾನ್ಯ UT ಖಾದರ್ ಸಚಿವರಾದ UT ಖಾದರ್ ಮೂಲಕ ನಿಮಗೆ ಪಡೆಯಬಹುದು. ಇನ್ನೂ ಉತ್ತರೋತ್ತರವಾದ ಕೆಲಸವನ್ನು ಮಾಡಲಿಕ್ಕೆ ಸಹಕಾರಿ ಆಗ್ಬೋದು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಯೋಚನೆಯಲ್ಲಿ ಆ ಗಂಟೆಗೆ ಮಹಿಳಾ ತರಬೇತಿ ಕಾಲೇಜು ಯಶಸ್ವಿಯಾಗುತ್ತೆ ಅಂತ ಹೇಳುವುದರೊಂದಿಗೆ ಕಾರ್ಯಕ್ರಮದ ಕೊನೆಗೆ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ ಈ ಸಂಸ್ಥೆ ಅಧ್ಯಕ್ಷರಾದಂತಹ ಹಾಜಿ ಮೊಹಮ್ಮದ್ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಮಹಿಳಾ ತರಬೇತಿ ಕಾಲೇಜ್ ನಮ್ಮ ಸಮುದಾಯವು ಎದುರಿಸುವಂತಹ ಶೈಕ್ಷಣಿಕ ವಿವಾದಗಳು, ಅದು ಬುರ್ಕಾ ವಿವಾದ ಆಗಿರ್ಬೋದು, ಸ್ಕಾರ್ಪ್ ವಿವಾದವಾಗಿರ್ಬೋದು, ಅಥವಾ ತ್ರಿವಳಿ ತಲಾಕ್, ಇಂತಹ ಅನೇಕ ವಿವಾದಗಳನ್ನು ನಮ್ಮ ಸಮುದಾಯವು ಎದುರಿಸುತ್ತಿದ್ದು ಇದನ್ನು ಹೋಗಲಾಡಿಸಬೇಕು. ಇದಕ್ಕೆ ಯಾವ ಮಾರ್ಗ ಎಂದು ನಾವು ಎದುರು ನೋಡುತ್ತಿರುವಾಗ ನಮ್ಮ ಮಹಿಳೆಯರು ಧಾರ್ಮಿಕ ವಿದ್ಯೆಯನ್ನು ಕಲಿಯದ ಕಾರಣವಾಗಿತ್ತು ಇದಕ್ಕೆ ಒಂದು ಕಾರಣ. ಆದುದರಿಂದ ಇಸ್ಲಾಮಿನ ಚೌಕಟ್ಟಿನಲ್ಲಿ ನಮ್ಮ ಮಹಿಳೆಯರು ಧಾರ್ಮಿಕ ವಿದ್ಯೆಯನ್ನು ಕಲಿಯಬೇಕೆಂಬ ನಿಟ್ಟಿನಿಂದ ನಾವಿಂದು ನಮ್ಮ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಎಲ್ಲ ಸದಸ್ಯರನ್ನು ಒಳಗೊಂಡು ಚರ್ಚೆ ಮಾಡಿದಾಗ ಆಗ ಮಹಿಳೆಯರಿಗೆ ಧಾರ್ಮಿಕ ಶಿಕ್ಷಣ ನೀಡುವ ಬಗ್ಗೆ ಕುರಿತು ಚರ್ಚೆವಾಯಿತು. ಅದಕ್ಕಾಗಿ ನಾವು ಇಂದು ಮಹಿಳಾ ತರಬೇತಿ ಕಾಲೇಜ್ ಇದನ್ನು ಮಾಡಬೇಕೆಂದು ನಿರ್ಧರಿಸಿ ಅಲ್ಲಾಹನ ಅನುಗ್ರಹದಿಂದ ಇವತ್ತಿಗೆ ನಾವು ಆ ಕಾಲವನ್ನು ಕೂಡಿದ್ದು ಇಂದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕಾರ್ಯಕಲಾಪಗಳನ್ನು ಬದಿಗಿಟ್ಟು ಬಂದಂತಹ ನಮ್ಮ ಕೇಂದ್ರ ಜಮಾತಿನ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ರವರೇ ಧನ್ಯವಾದಗಳು.